ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 13. ತೇ ಏಕದಾ ಭಗವತೋ ವೈಕುಂಠಸ್ಯಾಮಲಾತ್ಮನ ಯಯು ವೈಕುಂಠ ನಿಲಯಂ ಸರ್ವಲೋಕ ನಮಸ್ಕೃತ. ಅನುವಾದ ಮತ್ತೆ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಹೀಗೆ ವಿಶ್ವಗಳೆಲ್ಲ ಸಂಚಾರ ಮಾಡುತ್ತಾ ಅವರು ಆಧ್ಯಾತ್ಮಿಕ ವಿಭವವನ್ನು ಕೂಡ ಪ್ರವೇಶಿಸಿದರು. ಏಕೆಂದರೆ ಅವರು ಭೌತಿಕ ಮಾಲಿನ್ಯಗಳಿಂದ ಮುಕ್ತರಾಗಿದ್ದರು. ಆಧ್ಯಾತ್ಮಿಕ ವಿಭವದಲ್ಲಿ ವೈಕುಂಠಗಳೆಂಬ ಆಧ್ಯಾತ್ಮಿಕ ಲೋಕಗಳಿವೆ. ಅವು ದೇವೋತ್ತಮ ಪರಮಪುರುಷನ ಮತ್ತು ಅವನ ಶುದ್ಧ ಭಕ್ತರ ನಿವಾಸವಾಗಿರುತ್ತವೆ. ಎಲ್ಲ ಭೌತಿಕ ಲೋಕಗಳಿಂದ ಆರಾಧಿತವಾಗಿರುತ್ತದೆ. ಈಗ ಬ್ರಹ್ಮ ಹೇಳುವಂತದ್ದು ನನ್ನ 4 ಮಕ್ಕಳು, ನನ್ನ ಮನಸ್ಸಿಂದ ಹುಟ್ಟಿದಂತ 4 ಮಕ್ಕಳು ಸನಕ ಸನಾತನ ಸನಂದ ಸನತ್ ಕುಮಾರ. ಅವರು ಆಧ್ಯಾತ್ಮಿಕ ವ್ಯೋಮ ಸ್ಪಿರಿಚುವಲ್ ಸ್ಕೈ ಪ್ರವೇಶಿಸಿದರು. ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾರಿಗೆಲ್ಲ ಆಧ್ಯಾತ್ಮಿಕ ವ್ಯೋಮಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಉಂಟು? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಯಾರಿಗೆಲ್ಲ ಇಚ್ಛೆ ಉಂಟು? ನಮ್ಗೆಲ್ಲ ಇದೆ ಪ್ರಭುಜಿ. ಓಕೆ, ವೆರಿ ಗುಡ್. ಇಚ್ಛೆ ಒಳ್ಳೇದೆ, ಆದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಇಚ್ಛೆ ಉಂಟು. ಪ್ರಭು ಇರುವಂತದ್ದು. ಈಗ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಯಾರಿಗೆಲ್ಲ ನಿಮ್ಮದು ಸ್ವಂತ ವಿಮಾನ ಇರ್ಬೇಕಂತ ಇಚ್ಛೆ ಉಂಟು? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್. ಎಸ್, ಸ್ವಂತ ವಿಮಾನ. ಇಲ್ಲ ಪ್ರಭು. ಆದ್ರೆ ಎಸ್, ಇಚ್ಛೆ ಇಲ್ಲಲ್ಲ. ಆದ್ರೆ ನೀವು ವೈಕುಂಠಕ್ಕೆ ಹೋಗುವ ಇಚ್ಛೆ ಉಂಟು. ಅಲ್ಲಿ ಹೋದ್ರೆ ನಿಮ್ಗೆ ಸ್ವಂತ ವಿಮಾನ ಸಿಗ್ತದೆ. ನಿಮ್ಗೆ ವೈಕುಂಠ ಹೋಗುವಂಥದ್ದು ಇಚ್ಛೆ ಉಂಟು, ಆಧ್ಯಾತ್ಮಿಕ ಹೋಮಕ್ಕೆ ಹೋಗುವಂಥದ್ದು ಎಲ್ಲರಿಗೂ ಇಚ್ಛೆ ಉಂಟು. ಅಲ್ಲಿ ಹೋದ್ರೆ ಇಟ್ಸ್ ಕಾಂಪ್ಲಿಮೆಂಟ್ ಸಿಗ್ತದೆ. ಇರುವಂಥದ್ದು ಇನ್ ಸ್ಪಿರಿಚುವಲ್ ವರ್ಲ್ಡ್ ಎವ್ರಿ ಒನ್ ಈಸ್ ಹ್ಯಾವಿಂಗ್ ದೇರ್ ಓನ್ ಏರೋಪ್ಲೇನ್. ಆದ್ರೆ ಆ ವಿಮಾನವನ್ನು ಮಾಡ್ಲಿಕ್ಕೆ ಇರುವಂಥದ್ದು ಬಡ್ 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 ಫ್ಯಾಕ್ಟ್ರಿ ಬೇಕಂತಿಲ್ಲ. ಇವಾಗ ಬಡ್ 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 ಫ್ಯಾಕ್ಟ್ರಿ ಇರುವಂಥದ್ದು. ವಿಮಾನ ಮಾಡ್ಲಿಕ್ಕೆ ಎಷ್ಟೆಲ್ಲ ಫ್ಯಾಕ್ಟ್ರಿ ಮಾಡ್ಬೇಕು. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಇದು ಲೇಬರ್ ಡಾಗ್ ಡಾಗ್ ಬಡ್ 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 ಮಾಡ್ತಾ ಇರ್ಬೇಕು. ಮತ್ತೆ ಖಾಲಿ ವಿಮಾನ ಮಾಡಿ ಏನು ಪ್ರಯೋಜನ? ಅದಕ್ಕೆ ಫ್ಯೂಯಲ್ ಬೇಕು. ಫ್ಯೂಯಲ್ ಅಂದ್ರೆ ಪೆಟ್ರೋಲ್. ಎಂತ ಪೆಟ್ರೋಲ್? ಟಾಪ್ ಕ್ಲಾಸ್ ಪೆಟ್ರೋಲ್ ಬೇಕು ಅದಕ್ಕೆ. ಇದೆಲ್ಲ ಸಮಸ್ಯೆ. ಈಗ ನೋಡಿ, ಪ್ರಭುಪಾದ ಹೇಳುವಂತದ್ದು, ದ ಕಂಡೀಷನ್ ಸೋಲ್ ಈ ವಾಂಟ್ಸ್ ಟು ಇಮಿಟೇಟ್, ಅನುಕರಣೆ ಮಾಡ್ಲಿಕ್ಕೆ. ಇದನ್ನು ನಾವು ಹೇಗೆ ತಿಳಿಯುವಂಥದ್ದು? ಹೇಗೆ ನಿಮ್ಗೆ ನಾನು ಹೇಳಿದ್ದೇನೆ, ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರ ಹತ್ರ ಅವರದ್ದು ಓನ್ ವಿಮಾನ ಉಂಟು. ಅದು ವಿಮಾನ ಹೇಗೆ ಅಂದ್ರೆ ಈ ಸೋಕಾಲ್ಡ್ ಫ್ಯಾಕ್ಟರಿಯಿಂದ ಮಾಡುವುದಲ್ಲ. ಅದಕ್ಕೆ ಅದು ನಿಜವಾದ ಸೈನ್ಸ್, ಅಡ್ವಾನ್ಸ್ ಸೈನ್ಸ್. ಅಲ್ಲಿ ವಿಮಾನ ಬಂದಾಯ್ತು, ಅದಕ್ಕೆ ಫ್ಯಾಕ್ಟರಿ ಬೇಕಂತಿಲ್ಲ. ಮತ್ತೆ ಎಸ್, ಪ್ರಭುಪಾದ ಹೇಳುವಂಥದ್ದು ಕಂಡೀಷನ್ ಸೋಲ್ಸ್ ದೇ ವಾಂಟ್ ಟು ಇಮಿಟೇಟ್ ಕೃಷ್ಣ. ಹಾಗಾಗಿ ನೋಡಿ, ಯಾವುದೇ ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡ ಕ್ರಿಕೆಟ್ ಸ್ಟಾರ್, ದೊಡ್ಡ ಫಿಲ್ಮ್ ಸ್ಟಾರ್, ದೊಡ್ಡ ಪೊಲಿಟಿಷಿಯನ್, ಅವ ಹಣ ಆದ ಕೂಡಲೇ ಅವೊಂದು ಓನ್ ಜೆಟ್ ಇದನ್ನು ತೆಗಿತಾನೆ. ಯಾಕೆಂದ್ರೆ ನಮ್ಗೆ ಇಮಿಟೇಟ್ ಮಾಡ್ಲಿಕ್ಕೆ ವೈಕುಂಠದಲ್ಲಿ ಎಂತ ಉಂಟು ಅದನ್ನು ಇಮಿಟೇಟ್ ಮಾಡ್ಲಿಕ್ಕೆ. ಆದ್ರೆ ಇದು ಶಾಶ್ವತ ಅಲ್ಲ ಸರ್. ನಾವು ಎಂತೆಲ್ಲ ಮಾಡ್ತಾ ಇರೋದು ಶಾಶ್ವತವಲ್ಲ. ಆದ್ರೆ ಇಲ್ಲಿ ಹೇಳುವಂಥದ್ದು ಬ್ರಹ್ಮ, ನನ್ನ 4 ಮಕ್ಕಳು
ಆರಾಮ್ಸೆ ಸಂಚಾರ ಮಾಡಿದಾರಂತೆ. ಸಂಚಾರ ಮಾಡಿ ಆಧ್ಯಾತ್ಮಿಕ ಭವನ ಕೂಡ ಪ್ರವೇಶಿಸಿದರು. ಸುಲಭ ಅಲ್ಲ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಂತದ್ದು. ಈ 4 ಕುಮಾರರು ಹೋದ್ರು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ಗೋಯಿಂಗ್ ಟು ವೈಕುಂಠ. ನಾವೀಗ ಎಂತ ಎಣಿಸಿದೇವೆ ಅಂದ್ರೆ, ಈಗ ಮಂಗಳೂರಲ್ಲಿ ಸ್ಟೇಟ್ ಬ್ಯಾಂಕ್ ಅಂತ ಉಂಟು. ನೀವು ಇಲ್ಲಿಂದ ಬಸ್ಸಲ್ಲಿ ಹಿಡಿದ್ರೆ 10 ನಿಮಿಷದಲ್ಲಿ ನೀವು ಹೋಗ್ತೀರಿ. ಸ್ಟೇಟ್ ಬ್ಯಾಂಕ್ ಅಂದ್ರೆ ಅಲ್ಲಿ ಬಸ್ ಎಲ್ಲ ನಿಲ್ಲುವಂಥದ್ದು, ಅದು ಲಾಸ್ಟ್ ಸ್ಟಾಪ್. ಸ್ಟೇಟ್ ಬ್ಯಾಂಕಿಗೆ ನನ್ಗೆ ಮನಸ್ಸು ಬಂದಾಗೆ ಎಷ್ಟು ಬೇಕಾದ್ರೂ ಹೋಗಿ ಬರ್ಬೋದು. ನನಗೆ ಇಲ್ಲಿಂದ ಬಸ್ ಹಿಡಿಯುವಂಥದ್ದು, ಆಟೋದಲ್ಲಿ ಎನಿ ಮೂಮೆಂಟ್ ನನಗೆ ಹೋಗಿ ಬರ್ಬೋದು. ಈಗ ವೈಕುಂಠ ಸ್ಟೇಟ್ ಬ್ಯಾಂಕ್ ಅಲ್ಲ, ಅಂದ್ರೆ ನಮ್ದು ಲಾಸ್ಟ್ ಸ್ಟಾಪಿಗೆ ಸ್ಟೇಟ್ ಬ್ಯಾಂಕ್ ಅಂತ ಹೇಳುವಂಥದ್ದು ಮಂಗಳೂರಲ್ಲಿ. ಹಾಗಾಗಿ ನಾವು ಈ ಎಂತ ಹೇಳುವಂಥದ್ದು, ಬೆಂಗಳೂರಲ್ಲಿ ಆದ್ರೆ ಮೆಜೆಸ್ಟಿಕ್ಕಿಗೆ ಹೋಗ್ಬೋದು ನಿಮ್ಗೆ. ಈಗ ಬೆಳಿಗ್ಗೆ ನೀವು ಡಿಸೈಡ್ ನಾನು ಮೆಜೆಸ್ಟಿಕ್ ಹೋಗ್ತೇನೆ, ಹೋಗ್ಬೋದು ನಿಮ್ಗೆ. ಆದ್ರೆ ವೈಕುಂಠ ಹೋಗುವಂಥದ್ದು ಮೆಜೆಸ್ಟಿಕ್ ಹೋಗಿ ಬಂದಾಗೆ ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ನಾಟ್ ಹ್ಯಾವ್ ಎ ಸಿಂಗಲ್ ಮೆಟೀರಿಯಲ್ ಡಿಸೈರ್. ನಮಗೆ ವಾಟ್ ಸಿಂಗಲ್ ಮೆಟೀರಿಯಲ್ ಡಿಸೈರ್? ಒಬ್ಬ ಈ ಭೌತಿಕ ಇಚ್ಛೆ ನಮ್ಮನ್ನು ಹರಾಸ್ ಮಾಡ್ತಾ ಉಂಟು. ಎಷ್ಟು ಇಚ್ಛೆಗಳು! ಈಗ ನಾವು ಕೂತ್ಕೊಂಡಿದ್ದೇವೆ, ಕ್ಲಾಸ್ ಕೇಳ್ತಾ ಇದ್ದೇವೆ. ಕ್ಲಾಸ್ ಕೇಳುವಾಗ ನಮ್ಗೆ 1000 ಇಚ್ಛೆಗಳು ಬರ್ತದೆ ಭೌತಿಕ. ಅದು ಗಂಡನ ರಿಲೇಟೆಡ್ ಇರ್ಬೋದು, ತಂದೆಯ ರಿಲೇಟೆಡ್ ಇರ್ಬೋದು, ತಾಯಿಯ ರಿಲೇಟೆಡ್ ಇರ್ಬೋದು, ಮಗನ ರಿಲೇಟೆಡ್ ಇರ್ಬೋದು, ಮಗಳ ರಿಲೇಟೆಡ್ ಇರ್ಬೋದು, ಯಾವುದೇ ರಿಲೇಟೆಡ್ ಇರ್ಬೋದು. ಆದ್ರೆ ಅದು ಹಾಂಟ್ ಮಾಡ್ತಾ ಇರ್ತದೆ ನಮಗೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ನಾಟ್ ಹ್ಯಾವ್ ಎ ಸಿಂಗಲ್ ಮೆಟೀರಿಯಲ್ ಡಿಸೈರ್. ಹೀಗೆ ಅಂದ್ರೆ ನಮ್ಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಉಂಟು, ಆದ್ರೆ ಈ ಭೌತಿಕ ಇಚ್ಛೆಗಳನ್ನು ಬಿಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದು ಒಂದಕ್ಕೊಂದು ಕಾಂಟ್ರಡಿಕ್ಟರಿ. ಅಚಿಂತ್ಯ ಭೇದ ತತ್ವ, ಸೈಮಲ್ಟೇನಿಯಸ್ ಒನ್ ಅಂಡ್ ಡಿಫರೆಂಟ್. ಕಷ್ಟ. ಎಸ್, ಈಗ ನಿಮ್ಮಲ್ಲಿ ಕೇಳುವಂತ ಪ್ರಶ್ನೆ, ಇದು ಸರಿಯಾ ತಪ್ಪಾ? ಈಗ ನಮ್ಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಉಂಟು, ಮೆಟೀರಿಯಲ್ ಡಿಸೈರ್ ನಾವು ಫ್ರೀ ಆಗ್ಲಿಲ್ಲ, ಇದು ಆಗ್ತದಾ? ಎಸ್, ಸರಿ ಕೃಷ್ಣ. ಆಗಲ್ಲ ಪ್ರಭುಜಿ. ಆಗುದಿಲ್ಲ. ಎಸ್, ಹಾಗೆ ಕೆಲವೊಮ್ಮೆ ನಾವು ಇಂಥದೆಲ್ಲ ನಾವು ವಿಚಾರ ಮಾಡ್ಬೇಕು. ಸುಮ್ಮನೆ ಸಂಡೇಸ್ ಎಲ್ಲ ಬಾಕಿ ನಾವು ಕೆಲಸಕ್ಕೆ ಹೋಗ್ತೇವೆ, ಸಂಡೇಸ್ ಎಲ್ಲ ಫ್ರೀ ಇರುವಾಗ ನಾವು ಇದನ್ನೆಲ್ಲ ಥಿಂಕ್ ಮಾಡ್ಬೇಕು. ಎಸ್, ನನಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಉಂಟು, ನನಗೆ ಕೃಷ್ಣನಿಗೆ ಅಲ್ಲಿ ವೈಕುಂಠದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಉಂಟು, ಆದ್ರೆ ಈ ಇಚ್ಛೆಗಳು ಉಂಟು. ಈಗ ಈ ಇಚ್ಛೆಗಳು ಮೇಯ್ನ, ಆ ಇಚ್ಛೆ ಮೇಯ್ನ? ನಮ್ಮನ್ನು ನಾವೇ ಅಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ನಾವೇ ಎಂತ ಹೇಳುವಂಥದ್ದು, ನಾವು ಥಿಂಕ್ ಮಾಡ್ಬೇಕು ನಾವು. ಎಸ್, ಇದು ಹೇಗೆ ಸಾಧ್ಯ? ಹಾಗೆ ಹೋಗ್ಲಿಕ್ಕೆ ಆಗ್ತದ? ನನ್ಗೆ ಈ ಇಚ್ಛೆ ಇಟ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಆಗ್ತದ? ನಾ ಈ ಇಚ್ಛೆಯನ್ನು ಬಿಡ್ಬೇಕಾ? ಅಲ್ಲ ಈ ಜಾಸ್ತಿ ಮಾಡ್ಬೇಕಾ? ಅಲ್ಲ ಆಧ್ಯಾತ್ಮಿಕ ಇಚ್ಛೆಯನ್ನು ಜಾಸ್ತಿ ಮಾಡ್ಬೇಕಾ? ಈ ರೀತಿಯಲ್ಲಿ ನಾವು ಥಿಂಕ್ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಮತ್ತೆ ನಾವು ಅಸೆಸ್ ಮಾಡ್ಬೇಕು. ಅದಕ್ಕೆ ನಮ್ಮ ಯಾವ್ದು ವಿಚಾರ ಉಂಟು ಅದನ್ನು ನಾವು ಅಸೆಸ್ ಮಾಡ್ಬೇಕು, ಸೆಲ್ಫ್ ಅಸೆಸ್ಮೆಂಟ್. ಎಸ್, ಇದು ಸರಿಯಾ, ಇದು ಸರಿಯಾ? ನಮ್ಮ ವಿಚಾರವನ್ನು ನಾವು ಅಸೆಸ್ ಮಾಡುವಂತ. ಹಾಗೆ ವೈಕುಂಠ ಹೋಗುವಂತ ಸುಲಭದ ಕೆಲಸ ಅಲ್ಲ. ಒಮ್ಮೆ ಪ್ರಭುಪಾದ ಹತ್ರ ಶಿಷ್ಯರು ಇರುವಂಥದ್ದು, ಪ್ರಭುಪಾದ್, ಹ್ಯಾವ್ ಯು ಡನ್ ಎನಿ ಸೆನ್ಸ್ ಗ್ರಾಟಿಫಿಕೇಶನ್ ಇನ್ ದಿಸ್ ಲೈಫ್? ನೀವು ಇಂದ್ರಿಯ ಸುಖವನ್ನು ಈ ಜೀವನದಲ್ಲಿ ಮಾಡಿದ್ದೀರಾ? ಪ್ರಭುಪಾದಿಗೆ ನೋಡ್ತಾರೆ. ಪ್ರಭುಪಾದ್ ಇಸ್ ವೆರಿ ಬೋಲ್ಡ್. ಪ್ರಭುಪಾದ್ ನೋಡುವಾಗಲೇ ಗೊತ್ತಾಗ್ತದೆ, ಇಸ್ ವೆರಿ ಬೋಲ್ಡ್. ಹೀಗೆ ನೋಡ್ತಾರೆ. ಆಸ್ ಫಾರ್ ಆಸ್ ಐ ನೋ, ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್. ನಾನು ಈ ಜೀವನದಲ್ಲಿ ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಯಾಕೆಂದ್ರೆ ಈಸ್ ಎ ನಿತ್ಯ ಸಿದ್ಧ. ಪ್ರಭುಪಾದ ಹೇಳುವಂಥದ್ದು, ಮಾಯಾ ಕ್ಯಾನಾಟ್ ಟಚ್ ಮೀ. ಮಾಯಾ ನನ್ನನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಮಾಯೆ ಅಂದ್ರೆ ಈ ಮೆಟೀರಿಯಲ್ ವರ್ಲ್ಡ್ ಮಾಯೆ, ದೇವಿ, ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಕೃಷ್ಣ. ಆದ್ರೆ ನಾವಾಗೆಲ್ಲ ಮಾಯೆ ನಮ್ಮನ್ನು ಚಟ್ಟಿ ಮಾಡ್ತಾ ಇದ್ದಾಳೆ. ನಮ್ಗೆ ಕೆಲವೊಮ್ಮೆ ಆಗ್ತದೆ,
ಕ್ಲಾಸ್ ಕೇಳಿದ ಮೇಲೆ ಎಸ್ ನನಗೆ ವೈಕುಂಠಕ್ಕೆ ಹೋಗ್ಬೇಕು. ಮಾಯೆ ಹೋಗ್ಬೇಕಾ, ನಿಂಗೆ ವೈಕುಂಠ ಹೋಗ್ಬೇಕಾ, ಬಾ. ನಮ್ಗೆ ಬೇರೆ ಥಾಟ್ಸ್ ಕೊಡ್ತಾಳೆ. ಎಸ್ ಎಂತಂದ್ರೆ ಮಾಯೆ ಹೇಳ್ತಾಳೆ, ನಿನ್ನ ಮಗ ನಿನ್ನ ಮಗ, ನಿನ್ನ ಮಗಳು, ನಿನ್ನ ಮಗಳು, ನಿನ್ನ ಮಗ, ನಿನ್ನ ಗಂಡ, ನಿನ್ನ ಹೆಂಡತಿ. ಮಾಯೆ ಹೇಳುವಂಥದ್ದು ನಮಗೆ ಡಿಸೈರ್ ಬರುವಾಗ ಮಾಯ ನಮ್ಗೆ ಕೊಡ್ತಾ ಇರ್ತಾಳೆ ಬೇರೆ 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 ಅವಳು ಅಂದ್ರೆ ಡಿಸ್ಟ್ರಾಕ್ಟ್ ಮಾಡುವಂಥದ್ದು. ನಮ್ಗೆ ಈಗ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಕ್ಲಾಸ್ ಕೇಳಿದ ಮೇಲೆ ಆಸಕ್ತಿ ಬರ್ತದೆ. ಮಾಯದ ಬಿಸ್ನೆಸ್ ಅಂತಂದ್ರೆ ಇಡೀ ದಿವಸ ನಮ್ಮನ್ನು ಬೇರೆ ಕಡೆ ಕೊಂಡು ಹೋಗುವಂಥದ್ದು ಅವಳು. ಇದು ಮಾಯ ಕೆಲಸ. ಹಾಗಾಗಿ ಶುದ್ಧ ಭಕ್ತರ ಮಾಯ ಮುಟ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವರಿಗೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಿಗೆ ಹೋಗುವಂಥದ್ದು ಸುಲಭದ ಕೆಲಸ ಅಲ್ಲ ಸರ್, ಸುಲಭದ ಕೆಲಸ ಅಲ್ಲ. ನಾವು ಇದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ಬೇಕು, ತುಂಬಾ ಸ್ಟ್ರಗಲ್ ಮಾಡ್ಬೇಕು. ನನಗೆ ನನ್ನ ತಂದೆ ಎಂತಂದ್ರೆ ಸ್ಕೂಲಲ್ಲಿ ಇದು ಎಂತ ಹೇಳುವಂಥದ್ದು, ಕಾಲೇಜಲ್ಲಿ ಇರುವಾಗ, ಸ್ಕೂಲಲ್ಲಿ ಇರುವಾಗ ಕೂಡ ಹೇಗಂದ್ರೆ ಹಣ ಕೊಡುವುದೇ ಇಲ್ಲ, ತುಂಬಾ ಕಷ್ಟ. ಫೀಸಿಗೆ ಕೊಡ್ತಾರೆ, ಬುಕ್ಸಿಗೆ ಕೊಡ್ತಾರೆ, ಯೂನಿಫಾರ್ಮಿಗೆ ಕೊಡ್ತಾರೆ, ಆದ್ರೆ ಹೀಗೆ ಖರ್ಚಿಗೆ ಕೊಡುವುದೇ ಇಲ್ಲ. ಕೆಲವೊಮ್ಮೆ ತುಂಬಾ ಇದು ಮಾಡಿದ್ರೆ ಹೇಳ್ತಾರೆ, ನಾನು ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿದ್ದು ನಿನ್ಗೆ ನಾನು ಕೊಡ್ತೇನೆ, ಅದು ಕೊಡುವುದಿಲ್ಲ, ಹಾಗೆ ಕೊಡುವುದಿಲ್ಲ, ಈ ರೀತಿ ಹೇಳ್ತಾರೆ. ಹಾಗೆ ನಾವು ಕೂಡ ವೈಕುಂಠಕ್ಕೆ ಹೋಗ್ಬೇಕು, ತುಂಬಾ ಕಷ್ಟಪಡ್ಬೇಕಂತೆ. ಎಂತಂದ್ರೆ ಕೆಲವೊಮ್ಮೆ ನನ್ನ ತಂದೆ ಹೇಳ್ತಾರೆ, ನಾನು ಬೆವರು ಸುರಿಸಿ ಸುರಿಸಿ ಕಷ್ಟಪಟ್ಟು ಇದನ್ನು ಮಾಡಿದ್ರು, ಕಷ್ಟಪಟ್ಟು ಮಾಡಿದ್ರು, ಈ ರೀತಿ ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಬೆವರು ಸುರಿಸಿ ಸುರಿಸಿ ಕಷ್ಟಪಟ್ಟು ಆಧ್ಯಾತ್ಮಿಕದಲ್ಲಿ ಮತ್ತೆ ನಮಗೆ ಹೋಗ್ಲಿಕ್ಕೆ ಆಗ್ತದೆ. ಸುಲಭ ಇಲ್ಲ ಹೋಗುವಂಥದ್ದು, ಸುಲಭವ ಅಲ್ಲ, ತುಂಬಾ ಕಷ್ಟ ಉಂಟು. ಆದ್ರೆ ಅಸಾಧ್ಯವನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ. ಇಂಪಾಸಿಬಲ್ ಇಸ್ ನಾಟ್ ದೇರ್ ಇನ್ ಕೃಷ್ಣಸ್ ಡಿಕ್ಷನರಿ. ಸಾಧ್ಯ, ನಾವು ಇದಕ್ಕೆ ಪ್ರಯತ್ನ ಮಾಡ್ಬೇಕು. ಹೇಗೆ ಅಂದ್ರೆ ಈಗ ನಮಗೆ ತುಂಬಾ ಭೌತಿಕ ಇಚ್ಛೆಗಳುಂಟು. ಅಹಂ ಮಮ, ನಾನು ನನ್ನವರು, ನನ್ನದು, ಈ ರೀತಿ ನಮಗೆ ಉಂಟು. ಕೃಷ್ಣ ಪ್ರಜ್ಞೆ ಮಾಡಿ 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 ಅಂತ ಆಗ್ತದೆ, ಪ್ಯೂರಿಫಿಕೇಶನ್ ಆಗ್ತದೆ. ಇದನ್ನು ಮಾಡ್ತಾ ಹೋಗ್ಬೇಕು. ಹೇಗೆಂದ್ರೆ ನೀವೀಗ ಬೆಂಕಿಯೊಳಗೆ ಬಂದಿದ್ದೀರಿ, ಆದ್ರೆ ಬೆಂಕಿದು ಫ್ಲೇಮ್ ಈಗ ತುಂಬಾ ಕಡಿಮೆ ಉಂಟು. ಈಗ ನೋಡಿ, ಕೆಲವೊಮ್ಮೆ ನಾವು ಗ್ಯಾಸಿಗೆ ಕುಕಿಂಗ್ ಮಾಡ್ತೇವೆ. ಕುಕಿಂಗ್ ಮಾಡುವಾಗ ಫ್ಲೇಮ್ ತುಂಬಾ ಕಡಿಮೆ ಇಟ್ರೆ 1 ಗಂಟೆ ಕೂಡ ಅದು ಕುದಿಯುವುದಿಲ್ಲ, ಅದು ಫ್ಲೇಮ್ ಅಲ್ಲಿ. ಅದೇ ದೊಡ್ಡ ಬರ್ನರ್ ದೊಡ್ಡ ಇಮಿಡಿಯೇಟ್ 10 ನಿಮಿಷದಲ್ಲಿ ಕುದೀತದೆ, ಫಾಸ್ಟ್ ಕುದೀತದೆ. ಈಗ ನಮ್ದೆಂತಂದ್ರೆ ಅದು ಬರ್ನರ್ ಕೂಡ, ಇದು ಗ್ಯಾಸ್ ಸ್ಟವ್ ಕೂಡ ಸಣ್ಣದು, ಅದ್ರಲ್ಲಿ ನಾವು ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೇವೆ. ಅದು ನಾವು ಬಂದಿದ್ದೇವೆ, ಒಳಗೆ ಬಂದಿದ್ದೇವೆ. ಈಗ ನಾವೆಂತಂದ್ರೆ ನಮ್ಮ ಫ್ಲೇಮ್ ಅನ್ನು ಜಾಸ್ತಿ ಮಾಡ್ಬೇಕು. ಫ್ಲೇಮ್ ಅನ್ನು ಜಾಸ್ತಿ ಮಾಡುವುದರಿಂದ ನಾವು ಈಗ ಸೀರಿಯಸ್ ಆಗ್ಬೇಕು. ಹೇಗೆ ಅಂದ್ರೆ ಒಬ್ಬ ಭೌತಿಕದಲ್ಲಿ ಈಗ ನಿಮ್ಮ ಮಗನನ್ನು ನೀವು IAS ಮಾಡ್ಬೇಕಂತ ನಿಮ್ಗೆ ಇಚ್ಛೆ ಉಂಟು, IAS ಆಫೀಸರ್. IAS ಮಾಡುವುದು ಸುಲಭದ ಕೆಲಸ ಅಲ್ಲ. ನಿಮ್ಮ ಮಗನನ್ನು ನೀವೊಂದು 10th ಅಲ್ಲೇ ಪ್ರಿಪೇರ್ ಮಾಡಿಸ್ಬೇಕಂತ. ಪ್ರಿಪೇರ್ ಮಾಡೋದ್ರೆ ಮೈಂಡಲ್ಲೇ ಸೆಟ್ ಆಗ್ಬೇಕು ಫಸ್ಟ್ಗೆ. ಎಸ್, ಐ ವಾಂಟ್ ಟು ಡೂ IAS. ಒಂದು 6-7 ವರ್ಷದ ಮುಂಚೆ ಪ್ರಿಪೇರ್ ಆಗ್ಬೇಕು ಮೈಂಡಲ್ಲಿ. ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಮತ್ತೆ ನನ್ನ ಲೈಫ್ ಅನ್ನು ಎಂತಂದ್ರೆ 6-7 ವರ್ಷ ಸ್ಯಾಕ್ರಿಫೈಸ್ ಮಾಡ್ಬೇಕು. ಎಲ್ಲಿ ಹೋಗ್ಲಿಕ್ಕಿಲ್ಲ, ಫಂಕ್ಷನ್ಗೆ ಹೋಗ್ಲಿಕ್ಕೆ, ಯಾವುದಕ್ಕಿಲ್ಲ, ಯಾವುದು ಆಡ್ಲಿಕ್ಕಿಲ್ಲ, ಎಂತ ಇಲ್ಲ. ಒಂದು ಎಜುಕೇಶನ್ ಆದ್ಮೇಲೆ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಟೋಟಲಿ ಅಬ್ಸಾರ್ವ್. ಮಲಗಲಿಕ್ಕೆ ತಿನ್ಲಿಕ್ಕೆ ಮಾತ್ರ. ಈ ರೀತಿ ಮಾಡಿದವರು ಸಕ್ಸಸ್ ಆಗ್ತಾರೆ. IAS ಆಗ್ತಾರೆ, IRS ಆಗ್ತಾರೆ, IPS ಆಗ್ತಾರೆ. IAS ಅಂದ್ರೆ ಅಡ್ಮಿನಿಸ್ಟ್ರೇಟಿವ್, IRS ಅಂದ್ರೆ ರೆವಿನ್ಯೂ, IPS ಅಂದ್ರೆ ಪೊಲೀಸ್. ಹಾಗೆ ಈ ರಿಲೇಟೆಡ್ ಆಗ್ತಾರೆ. ಆದ್ರೆ ಇದಕ್ಕೆ ಅವರು ಸ್ಟ್ರಗಲ್ ಮಾಡ್ಬೇಕು. ಆಫ್ಟರ್ ಆಲ್ ಇದು ಭೌತಿಕದಕ್ಕೆ ಇಷ್ಟು ನೀವು ಸ್ಟ್ರಗಲ್ ಮಾಡ್ಬೇಕು. 6-7 ವರ್ಷ ಸ್ಟ್ರಗಲ್ ಮಾಡ್ಬೇಕು, ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ಬೇಕು. ವೈಕುಂಠಕ್ಕೆ ಹೋಗ್ಲಿಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕಿಲ್ವಾ? ಎಸ್, ಯಾರು ಹೇಳ್ತೀರಿ? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ.
ವೈಕುಂಠಕ್ಕೆ ಹೋಗ್ಲಿಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾ ಮಾಡ್ಬಾರ್ದಾ? ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕು? ತುಂಬಾ ಮಾಡ್ಬೇಕಾ ಕಡಿಮೆ ಮಾಡ್ಬೇಕಾ? ತುಂಬಾ ಮಾಡ್ಬೇಕು ಪ್ರಭುಜಿ. ಹೆಚ್ಚು, ಇನ್ನು ಹೆಚ್ಚು ಹೆಚ್ಚು. ಹೆಚ್ಚು ಹೆಚ್ಚು ಮಾಡ್ಬೇಕು. ಎಸ್. ಹಾಗಾಗಿ ಇದು ವಿಷಯ. ನಾವೆಂತಂದ್ರೆ ನಮ್ಗೆ ಕೆಲವೊಮ್ಮೆ ನಾವು ಹೀಗೆ ಹೋಗುವಾಗ, ಎಲ್ಲಿಯಾದ್ರೂ ಹೋಗುವಾಗ, ರೋಡಲ್ಲಿ ಹೋಗುವಾಗ ನಮ್ಗೆ ಯಾವ್ದೊಂದು ಲೈಕ್ ಆಗ್ತದೆ, ನಾವು ಇಮಿಡಿಯೇಟ್ ಗಾಡಿ ಸ್ಟಾಪ್ ಮಾಡ್ತೇವೆ. ನಾವು ಕೇಳಿದ್ರೆ ಎಷ್ಟು ಸರ್ ಇದಕ್ಕೆ? ಅವ ಹೇಳ್ತಾನೆ 2000. 1000 ಕೊಡ್ತೀರಾ? ಇಮಿಡಿಯೇಟ್ ಕೇಳ್ತೇವೆ. ಅಂದ್ರೆ ನಮ್ಗೆ ಅದು ವಸ್ತು ಬೇಕು, ಪ್ರೈಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ನಾವು ಪ್ರೈಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅವ ಹೇಳ್ತಾನೆ ಸರ್ ನಂದು ಹೊಟ್ಟೆಪಾಡು ಸರ್, ಹೊಟ್ಟೆಪಾಡು ಸರ್, ಫೈನಲ್ ನಾನು ಸರ್ 1700 ಕೊಡ್ತೇನೆ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್ ಹೇಳ್ತೇನೆ. ಇಲ್ಲ, ನನಗೆ 1 ಬೇಕು. ಅವ ಹೇಳ್ತಾನೆ ಸರ್ ಎಂತ ಸಿಗುದಿಲ್ಲ ಸರ್ ಇದರಲ್ಲಿ, 100 ರೂಪಾಯಿ ಸಿಗುದು ಸರ್, ನನ್ನ ಜೀವನ ಹೋಗ್ಬೇಕು ಸರ್, ಹೋಗ್ಬೇಕು ಸರ್. ಆದ್ರೂ ನಾವು ತಗೊಳ್ಳೋದಿಲ್ಲ, ಸೀದಾ ಬರ್ತೇವೆ. ನಮ್ಗೆ ಅಂದ್ರೆ ನಾವು ಅಡಮೆಂಟ್ ಅಂದ್ರೆ ನಮ್ಗೆ ಅಷ್ಟಕ್ಕೆ ಬೇಕು, 1 ಬೇಕು. 1 ಕೊಡ್ಲಿಕ್ಕೆ ಬರುವುದಿಲ್ಲ. ಫೈನಲ್ ಅವ ಒಂದು ಆಚೆ ಮಾಡಿ 1650 ಆ ರೀತಿ ಎಲ್ಲ ಚರ್ಚೆಗೆ ಬರ್ಬೋದು. ಅದೇ ರೀತಿ ನಾವು ಕೂಡ ನಮ್ಗೆ ಈಗ ವೈಕುಂಠ ಬೇಕು, ಅದು ನಾವು ಪ್ರೈಸ್ ಪೇ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಸ್ಟ್ರಗಲ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಾವು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಭೌತಿಕದೆಲ್ಲ ನಮ್ಗೆ ಹಾಂಟ್ ಆಗ್ತಾ ಇರ್ತದೆ. ಗಾಡಿ 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 ಗಾಡಿ. ನಾವು ಮನೇಲಿ ಇರ್ತೇವೆ, ನಮ್ದು ಮೈಂಡ್ ಫುಲ್ ನನ್ನ ಮಗ ಇವತ್ತು ಅಲ್ಲಿ ಕಾಂಪಿಟೇಷನ್ ಉಂಟು, ಎಂತ ಮಾಡ್ತಾ ಇದ್ದಾನೆ, ಎಲ್ಲಿಯಾಗದು ಹೋಗಿರ್ತಾನೆ ಮಗ ಕಾಂಪಿಟೇಷನ್ಗೆ. ನಮ್ದು ಯೋಚನೆ ಅಲ್ಲೇ ಇರ್ತದೆ, ನಾವು ಇರುವುದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಇದು 2014 ನಾನು ವೃಂದಾವನ ಯಾತ್ರೆ ಮಾಡಿದ್ದೆ. ವೃಂದಾವನ ಯಾತ್ರೆ ಮಾಡುವಾಗ ಒಬ್ರು ಬಂದಿದ್ರು. ಅದು ನಮ್ಮ 5 ದಿವಸದ ಯಾತ್ರೆ. ಪ್ರಾಯದವರು, ಇದು 63+. ದಿವಸದಲ್ಲಿ ಎಷ್ಟು ಫೋನ್ ಮಾಡುದಪ್ಪ, ಹೆಂಡತಿಗೆ, ಮಗಳಿಗೆ, ಮತ್ತೆ ಜಾಸ್ತಿ ಫೋನ್ ಮಾಡೋದು ಮೊಮ್ಮಗನಿಗೆ. ಬೆಳಿಗ್ಗೆ ಹೆಂಡತಿಗೆ ಮಾಡ್ತಾರೆ, ಮತ್ತೆ ಮಗಳಿಗೆ ಮಾಡ್ತಾರೆ. ಮತ್ತೆ ನಾವು ಬಸ್ಸಲ್ಲಿ ಆಚೆ ಟ್ರಾವೆಲ್ ಮಾಡುವಾಗ, ಪಾಪು ನಿಮ್ದು ಊಟ ಆಯ್ತಾ, ಎಂತ ಮಾಡ್ತಿದ್ಯಾ? ಮನೆಯಲ್ಲಿ ಅಲ್ಲಿ ಅವ್ರ ಹೆಂಡತಿ ಇದ್ದಾಳೆ, ಮತ್ತೆ ಮಗಳಿದ್ದಾಳೆ, ತಿನ್ನಿಸ್ತಾರೆ. ಯಾಕೆ ಇವರಿಗೆ ಟೆನ್ಷನ್? ಬಸ್ಸಲ್ಲಿ ಅದೇ ಗಂಟೆಗಟ್ಟಲೆ ಮಾತಾಡುವಂಥದ್ದು. ವೃಂದಾವನಕ್ಕೆ ಬಂದಿದ್ದಾರೆ, ಮೈಂಡ್ ಫುಲ್ ಮನೆಯಲ್ಲೇ ಉಂಟು. 5 ದಿವಸ ಕೂಡ ಹಾಗೆ ನಾವು ಜನರು ಎಷ್ಟು ಅಂದ್ರೆ, ನಾವು ಇಲ್ಲಿ ಇದ್ದೇವೆ, ನಮ್ಮ ಮೈಂಡ್ ಪೂರ್ತಿ ಅದರಲ್ಲೇ ಇರ್ತದೆ. ಇದರಿಂದ ಬರುವಂತ ತುಂಬಾ ಕಷ್ಟ. ಕೆಲವೊಮ್ಮೆ ತಾಯಿಯಂದಿರಿಗೆ ಜಾಸ್ತಿ, ಮಕ್ಕಳ ಮೇಲೆ ಜಾಸ್ತಿ ಮೋಹ ಇರ್ತದೆ. ಹಾಗಾಗಿ ರೂಪ ಹೇಳುವಂಥದ್ದು, ಸಾಯುವಾಗ ಅಷ್ಟು ಮೋಹ ಇದ್ರೆ ಅವನ ಮಗ ಎಲ್ಲಿರ್ತಾನೆ ಅಲ್ಲಿ ಕಬಟಲ್ಲಿ ಕಾಕ್ರೋಚ್ ಆಗುವಂಥದ್ದು, ಇಲ್ಲ ಜಿರಳೆ ಆಗುವಂಥದ್ದು, ಎಂಥದ್ದು ಆಗ್ತಾರೆ ಅಂತ ರೂಪದ ಹೇಳಿದ್ದಾರೆ. ಎಂತ ಮಾಡಿದ. ಹಾಗೆ ನಾವು ಆಧ್ಯಾತ್ಮಿಕ ಒಂದು ತರಬೇಕು. ಆಧ್ಯಾತ್ಮಿಕ ತರದ ಇದಕ್ಕೆ ಸೊಲ್ಯೂಷನ್ ಇಲ್ಲ, ತುಂಬಾ ಕಷ್ಟ. ಈ ರೀತಿ ವಿಚಾರ ತುಂಬಾ ಕಷ್ಟ. ಹಾಗಾಗಿ ಅವರು ಭೌತಿಕ ಮಾಲಿನ್ಯ ಮುಕ್ತರಾಗಬೇಕು. ನೋಡಿ, ನಮ್ಗೆ ವೈಕುಂಠ ಹೋಗ್ಬೇಕಿದ್ರೆ ಆಗ್ಬೇಕು. ಈಗ ಇವರು ಮುಕ್ತರಾಗಿದ್ದಾರೆ, ಯಾರು? 4 ಕುಮಾರರು. ಇಲ್ಲದ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೋಗಿದ್ದಾರೆ ಅವರು. ಬ್ರಹ್ಮ ಹೇಳ್ತಾ ಇದ್ದಾನೆ ಎಲ್ಲಿ ಬೇಕು ಸಂಚಾರ ಮಾಡ್ಬೋದಂತೆ. ಈಗ ನಮ್ಗೆ ಹಾಗೆ ಇಲ್ಲ. ಈಗ ನನಗೆ ಇವತ್ತು ನಾನು ಡಿಸೈಡ್ ಮಾಡಿದೆ, ನನ್ನ ಪಾಸ್ಪೋರ್ಟ್ ಉಂಟು, ನಂಗೆ ಅಮೆರಿಕ ಹೋಗ್ಬೇಕು, ಇಲ್ಲ ವೀಸಾ ಸಿಗ್ಬೇಕು, ನನ್ನ ಇಷ್ಟ ಬಂದಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆಧ್ಯಾತ್ಮಿಕದಲ್ಲಿ ಯಾರು ಅಡ್ವಾನ್ಸ್ ಆಗಿದ್ದಾನೆ ಅವನಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕಿದ್ರು ಹೋಗ್ಬೋದು. ಅವನನ್ನು ಯಾರು ತಡೆಯುವವರು ಇಲ್ಲ. ಎಕ್ಸಾಂಪಲ್ ನಾರದ ಮುನಿ. He can visit any part, either in spiritual world or in material world. ಎಲ್ಲಿ ಬೇಕಿದ್ರು ಹೋಗ್ಬೋದು, ಅವನಿಗೆ ಯಾರು ಕೇಳುವುದಿಲ್ಲ. ವೀಸಾ ಕೊಡಬೇಕಂತಿಲ್ಲ, ಪಾಸ್ಪೋರ್ಟ್ ಕೊಡಬೇಕಂತಿಲ್ಲ. ಯಾಕೆಂದ್ರೆ ನಾರದ ಮುನಿ ಭೌತಿಕ ಮಾಲಿನ್ಯದಿಂದ ಮುಕ್ತರಾಗಿದ್ದಾರೆ. ಆಧ್ಯಾತ್ಮಿಕ ಹೋಮದಲ್ಲಿ ವೈಕುಂಠಗಳೆಂಬ ಆಧ್ಯಾತ್ಮಿಕ ಲೋಕಗಳಿವೆ. ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಸ್ಪಿರಿಚುವಲ್ಸ್ ಕೈಯಲ್ಲಿ ವೈಕುಂಠ ಅಂತ ಆಧ್ಯಾತ್ಮಿಕ ಲೋಕ ಉಂಟು. ಅವು ದೇವೋತ್ತಮ ಪರಮೇಶ್ವರ ಮತ್ತು ಅವನ ಶುದ್ಧ ಭಕ್ತರ ನಿವಾಸವಾಗಿರುತ್ತದೆ. ಈಗ ನಾವು ಅಡ್ರೆಸ್ ಅಲ್ಲಿ ಹಾಕ್ತೇವೆ, ಎಂತ ಹಾಕ್ತೇವೆ? ಮೈನ್ ಪರ್ಮನೆಂಟ್ ರೆಸಿಡೆನ್ಸ್.
ಇದು ನನ್ನ ಸ್ವಂತ ಮನೆ. ನಾವು ಹಾಕ್ತೇವೆ, ತುಂಬಾ ಚಂದದಲ್ಲಿ ಹಾಕ್ತೇವೆ ಮನೆಯ ಅಡ್ರೆಸ್. ನಮ್ಗೆ ಆ ಅಡ್ರೆಸ್ ಫುಲ್ಲಿ ಎಂತ ಹೇಳುವಂಥದ್ದು ಅಚ್ಚಿ ಹಿಡ್ದಾಗೆ ಉಂಟು. ರಪ್ಪ ಬರ್ತದೆ, ಡೋರ್ ನಂಬರ್ ಕೂಡ ಬರ್ತದೆ. ಈಗ ನನಗೆ ಕೂಡ ಬರ್ದು ನನ್ನ ಮನೆಯದು ಈಗ ಟೆಂಪಲ್ ಇದು, ಮುಂಚೆ ಮನೆಯದು, ಈಗ ಟೆಂಪಲ್ ಇದು ಕೂಡ ರಪ್ಪ ಬರ್ತದೆ. ಯಾಕೆಂದ್ರೆ ಅದು ಅಂಟಿಕೊಂಡಿದೆ ಒಳಗೆ. ಹಾಗೆ ನಮ್ಗೆ ನಮ್ಮ ಪರ್ಮನೆಂಟ್ ರೆಸಿಡೆನ್ಸ್ ಉಂಟು, ಓನ್ ಹೌಸ್. ಅದೇ ರೀತಿ ಭಗವಂತನಿಗೆ ಕೂಡ ಓನ್ ಹೌಸ್ ಉಂಟು. ಮತ್ತೆ ಅಲ್ಲಿ ಯಾರು ಇರುವುದು, ಯಾರು? ಅವನ ಶುದ್ಧ ಭಕ್ತರು. ಭಗವಂತನ ಓನ್ ಹೌಸ್ ಅಲ್ಲಿ ಭಗವಂತನ ಶುದ್ಧ ಭಕ್ತರಿಗೆ ಮಾತ್ರ ಎಂಟ್ರಿ, ನಮ್ಮಂತವರಿಗೆ ಇಲ್ಲ ಎಂಟ್ರಿ. ಯಾಕೆ? ಯಾಕೆ ನಮ್ಮಂತವರಿಗೆ ಇಲ್ಲ? ಯಾರು ಹೇಳ್ಬೋದು? ಹ್ಯಾಂಡ್ ರೈಸ್ ಮಾಡಿ. ನಮ್ಮಂತವರಿಗೆ ಯಾಕೆ ಇಲ್ಲ? ಯಾಕೆಂದ್ರೆ ಈಗ ನಾನು ಹೇಳಿದ ಅದೇ ರಿಲೇಟ್ ಆಗ್ತದೆ ಉತ್ತರ, ಈಗ ಮುಂಚೆ ಹೇಳಿದ ಮಾತು. ಯಾಕೆ ನಮ್ಗೆ ವೈಕುಂಠಕ್ಕೆ ಎಂಟ್ರಿ ಇಲ್ಲ? ಶುದ್ಧ ಭಕ್ತರಿಗೆ ಮಾತ್ರ ಎಂಟ್ರಿ ಇರುವಂತ. ರೇಖಾ ಬಂಗೇರ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅವರೆಲ್ಲ ಭೌತಿಕ ಮಾಲಿನ್ಯಗಳಿಂದ ಮುಕ್ತರಿದ್ದಾರೆ. ವೆರಿ ಗುಡ್. ಎಂತ ಆಗ್ತದೆ ಅಂದ್ರೆ, ನಾವು ಅಲ್ಲಿ ಹೋದ್ರೆ ನಾವು ಲೀಲೆಯನ್ನು ಹಾಳು ಮಾಡಿ ಬಿಡ್ತೇವೆ. ನಾವು ಅಲ್ಲಿ ಹೋಗಿ ತಿಂತಾ ಇದ್ದಾನ, ಅವ ಎದ್ದಿದಾನ, ಅವನು ಸ್ನಾನ ಆಯ್ತಾ, ಮಗಳು ಎಂತ ಸ್ಕೂಲಿಗೆ ಹೋದ್ಲ, ಇದೇ ವಿಚಾರ ಬರ್ತದೆ ನಮ್ಗೆ ಅಲ್ಲಿ ಹೋಗಿ. ಹಾಗಾಗಿ ನಾವು ಲೀಲೆಯನ್ನು ಹಾಳು ಮಾಡಿ ಬಿಡ್ತೇವೆ. ಅಲ್ಲಿ ಶುದ್ಧ ಭಕ್ತರು ಅದೆಲ್ಲ, ಭಗವಂತ ಎದ್ದಿದಾನ, ಭಗವಂತನ ಊಟ ಆಯ್ತಾ, ಭಗವಂತನಿಗೆ ಹೇಗೆ ಸೇವೆ ಮಾಡುವ, ಭಗವಂತನಿಗೆ ಫ್ಯಾನ್ ಹಾಕುವ, ಭಗವಂತನಿಗೆ ಮಸಾಜ್ ಮಾಡುವ, ಇದು ಯೋಚನೆ, ಶುದ್ಧ ಭಕ್ತರ ಯೋಚನೆ. ನಮ್ಗೆ ಹಾಗೆ ಅಲ್ಲ. ನಮ್ಗೆ ಕಣ್ಣು ಮುಚ್ಚುವಾಗ ಕೂಡ ಅದೇ ಬರುವಂತದ್ದು. ನಮ್ಮ ಗಂಡ, ನಮ್ಮ ಮಗಳು, ನಮ್ಮ ಮಗ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ಇದೇ ಬರುವಂಥದ್ದು. ಓಪನ್ ಮಾಡುವ ಕೂಡ ಅದೇ ಬರುವಂಥದ್ದು. ಹಾಗಾಗಿ ನಮ್ಗೆ ಎಂಟ್ರಿ ಇಲ್ಲ ಅಲ್ಲಿ. ನಮ್ಗೆ ಎಂಟ್ರಿ ಕೊಟ್ರೆ ನಾವು ಹಾಳು ಮಾಡಿಬಿಡ್ತೇವೆ ಲೀಲೆ, ಭಗವಂತನಲ್ಲಿ ಲೀಲೆ. ಅದಕ್ಕೆ ನಮ್ಮನ್ನು ಕಿಕ್ ಔಟ್ ಮಾಡಿದ್ದಾರೆ ಇಲ್ಲಿಗೆ. ಕಿಕ್, ದೊಡ್ಡ ಸ್ಟ್ಯಾಂಪಿಂಗ್, ಹೋಗು ಮಾರ ಇಲ್ಲಿಂದ. ಇಲ್ಲಿ ಶುದ್ಧ ಭಕ್ತರು ಹೇಳ್ತಾರೆ, ಇಲ್ಲಿ ಕೃಷ್ಣ ಊಟ ಮಾಡಿದಾನ, ಕೃಷ್ಣ ಮಲಗಿದಾನ, ಕೃಷ್ಣ ಇಲ್ಲಿದ್ದಾನೆ, ಕೃಷ್ಣನಿಗೆ ಸೇವೆ ಮಾಡುವ, ಕೃಷ್ಣನಿಗೆ ಎಂತದ್ದು ಕೊಡುವ, ಅದೇ ಅವ್ರದ್ದು. ಅಂದ್ರೆ ಶುದ್ಧ ಭಕ್ತರು ತುಂಬಾ ಶುದ್ಧ ಭಕ್ತರಿದ್ದಾರೆ ಅಲ್ಲಿ, ಅವರೆಲ್ಲ ಅದೇ ಯೋಚನೆ ಮಾಡುವಂಥದ್ದು. ಹಾಗೆ ನಾವು ಅಲ್ಲಿ ಹೋಗಿ ಈ ಯೋಚನೆ ಬಂದ್ರೆ ಅದು ಆಪೋಸಿಟ್ ಆಗ್ತದೆ. ಹಾಗಾಗಿ ಅಲ್ಲಿಂದ ನಮ್ಮನ್ನು ಕಿಕ್ ಮಾಡುವಂಥದ್ದು ಇಲ್ಲಿಗೆ. ಅವರ ಶುದ್ಧ ಭಕ್ತರ ನಿವಾಸವಾಗಿರುತ್ತೆ, ಎಲ್ಲ ಭೌತಿಕ ಲೋಕಗಳಿಂದ ಆರಾಧಿತವಾಗಿರುತ್ತದೆ. ಎಂತ ಹೇಳಿದ್ದಾರೆ? ಇಲ್ಲ, ಭೌತಿಕ ಲೋಕದ ನಿವಾಸಿಗಳು ಅದನ್ನು ವರ್ಷಿಪ್ ಮಾಡ್ತಾರೆ. ಈಗ ಭಾವಾರ್ಥ ನೋಡುವ. ಭೌತಿಕ ಜಗತ್ತು ಚಿಂತೆ ಹಂಬಲಗಳಿಂದ ತುಂಬಿರುತ್ತದೆ. ಚಿಂತೆ ಅಂದ್ರೆ ಚಿಂತೆ ಹಂಬಲ ಅಂದ್ರೆ ಆಂಗ್ಸೈಟಿ. ವೈಕುಂಠ ನೋ ಆಂಗ್ಸೈಟಿ, ನೋ ಕುಂಠ, ನೋ ಆಂಗ್ಸೈಟಿ. ಇಲ್ಲಿ ಫುಲ್ ಆಂಗ್ಸೈಟಿ. ಎಂತ ಆಗ್ತದೆ, ನಾನಿನ್ನು ಹೇಗೆ ಬದುಕುವಂಥದ್ದು, ನಾಡಿದು ಎಂತ ಸ್ವಲ್ಪ ನಮ್ಮ ಹಣ ಎಂತಾದ್ರೂ ಆದ್ರೆ ನಾವೊಂದು ಇನ್ವೆಸ್ಟ್ ಮಾಡಿರ್ತೇವೆ, ಕೆಲವೊಮ್ಮೆ ಆಗ್ತದೆ. ಭಗವಂತನಿಗೆ ಕೊಡದಿದ್ರೆ ಈ ರೀತಿ ಎಲ್ಲ ಕೆಲವು ಆಗ್ತದೆ. ಎಂತಾಯ್ತಂದ್ರೆ, ಒಬ್ಬರು ಅವರದು ಇಲ್ಲಿಯಪ್ಪ, ನಾವು ಮೊನ್ನೆ ಲಾಸ್ಟ್ ಟೈಮ್ ಎಲ್ಲಿಗೆ ಹೋದದ್ದು, ಕೋಲ್ಕತ್ತಾ ಅಲ್ಲ, ಬಾಂಬೆಗೆ ಹೋದದ್ದು. ಬಾಂಬೆಗೆ ಹೋದವರು ಲಾಸ್ಟ್ ಅಂದ್ರೆ ಅಕ್ಟೋಬರ್ ಅಲ್ಲಿ ಅಲ್ಲಿ ಬಂದಿದ್ರು ಒಬ್ರು ಗಂಡ ಮತ್ತೆ ಹೆಂಡತಿ ಇಬ್ರು. ಹಾಗೆ ಅವ್ರದ್ದು ಹಣ ಯಾರೊಬ್ಬ ಮೋಸ ಮಾಡಿದ್ರು. ಯಾವುದೋ ಒಂದು ಪ್ರೈವೇಟ್ ಸೊಸೈಟಿ ತರ, ಅದರಲ್ಲಿ 1 ಕೋಟಿ ಏನಿಟ್ಟದು. ಅವ್ರು ಬಂದು ಹೇಳಿದ್ರು, ಇಫ್ ಐ ಗೆಟ್ ದ್ಯಾಟ್, ಪ್ರಭುಜಿ ನಾಮ ಶೋಭದ ಹೇಳಿದ್ರು, ಇಫ್ ಐ ಗೆಟ್ ದ್ಯಾಟ್ ಐ ವಿಲ್ ಗಿವ್ 50%. ಐ ವಿಲ್ ಗಿವ್ 50% ಫಾರ್ ಕೃಷ್ಣ. ಈಗ ಸಪೋಸ್ ಅವರಿಗೆ ಹಾಗೆ ಮೋಸ ಆಗ್ಲಿಲ್ಲ, ಅವ್ರ ಹಣ ಇದ್ರೆ 1% ಕೂಡ ಕೊಡುದಿಲ್ಲ, 1 ಲಕ್ಷ ಕೂಡ ಕೊಡುದಿಲ್ಲ. ಈಗ ಹೋಗಿದೆ ಅದು ಹಣ, ಹಾಗಾಗಿ ಐ ವಿಲ್ ಗಿವ್ 50%.
ನೋಡಿ, ನಮ್ಮ ವಿಚಾರ ಎಲ್ಲ ಹೀಗೆ. ನಮ್ಮ ವಿಚಾರ, ಭೌತಿಕದಲ್ಲಿ ವಿಚಾರ ಹೀಗೆ. ನಾವು ಯಾವಾಗಲೂ ಎಂಗ್ಸೈಟಿಯಲ್ಲಿ, ಆ ಹಣ ಹೋದ್ರೆ ಹೇಗೆ ಬರುವಂಥದ್ದು, ಈಗ ಹೇಗಾದ್ರೂ ಭರಿಸುವ ಹಣವನ್ನು, ಫುಲ್ ಎಂಗ್ಸೈಟಿ. ಹಣ ಇರುವಾಗ ಕೂಡ ಸೇಫ್ ಆಗಿರ್ತದಲ್ಲ ಹಣ, ಅದಕ್ಕೆ ಜಾಸ್ತಿ ಇದ್ರೆ ಜಾಸ್ತಿ ರಿಸ್ಕ್ ಅಂತ, ಯಾಕಂದ್ರೆ ಎಂಗ್ಸೈಟಿ ಬರ್ತದೆ. ಅದಕ್ಕೆ ಎಂತ ಹೇಳುವಂಥದ್ದು, ವಿ ಡಿವೋಟೀಸ್ ನಾವು ಜಾಸ್ತಿ ಇಡುವುದಿಲ್ಲ. ಅಂದ್ರೆ ಆಕ್ಚುಲಿ ಏನು ಇಡುದಿಲ್ಲ, ಎಲ್ಲ ಭಗವಂತನ ಇದರಲ್ಲಿ ಇರುವಂತ, ನಮ್ಗೆ ಎಂತ ಬೇಡ. ಯಾಕಂದ್ರೆ ಎಂಗ್ಸೈಟಿ ಇಲ್ಲ, ಆರಾಮ್ಸೆ ಇರ್ಬೋದು, ಆರಾಮ್ಸೆ. ಯಾರು ಕೂಡ ನಮ್ಮನ್ನು ಎಂತ ಹೇಳುವಂಥದ್ದು, ಈಗ ಹಣ ಇದ್ದವನ್ನೆಲ್ಲ ಅವ್ನು ನೋಡ್ತಾ ಇರ್ತಾನೆ, ಎಸ್ ಹೀಗೆ ಅವನು ಹೀಗೆ ಮಾಡುವ ಹೀಗೆ ಮಾಡುವ. ಹಣ ಇದ್ದವನು ಟೆನ್ಷನ್ ಇಲ್ಲ, ಕಿರಿಕಿರಿ ಇಲ್ಲ. ಹಾಗಾಗಿ ಇಲ್ಲಿ ಎಂಗ್ಸೈಟಿ, ಗೇಟ್ ಮಾಡುವಂಥದ್ದು, ರಿಮೋಟ್ ಇಸ್ ಗೇಟ್, ಮತ್ತೆ CC ಕ್ಯಾಮೆರಾ ಮಾಡುವುದು, ಯಾರು ಬರ್ತಾರೆ. ಯಾಕೆಂದ್ರೆ ಮನೆಯಲ್ಲಿ ತುಂಬಾ ಹಣ, ತುಂಬಾ ಒಡವೆ, ಪೂರ್ತಿ ಎಂಗ್ಸೈಟಿಯಲ್ಲಿ ಇರುವಂತದ್ದು, ಪೂರ್ತಿ ಎಂಗ್ಸೈಟಿ. ಇದಕ್ಕೊಂದು ಸಣ್ಣ ಒಂದನ್ನ ಎಕ್ಸಾಂಪಲ್ ಹೇಳ್ತಾನೆ. ಇದು ಅಮೆರಿಕದಲ್ಲಿ ಒಬ್ಬ ತುಂಬಾ ಶ್ರೀಮಂತ, ಅವನಿಗೆ ಆಲ್ಮೋಸ್ಟ್ he was 55 years. ಹಾಗೆ ಅವನಿಗೊಂದು ಪಿಕ್ಚರ್ ಆಕ್ಟರ್, ಅಲ್ಲಿದ ಹಾಲಿವುಡ್ ಮೂವಿದು ಆಕ್ಟರ್, ಅವಳ ಮೇಲೆ ಅವನಿಗೆ ಇಷ್ಟವಾಯಿತು. ಅವಳಿಗೆ 20 ವರ್ಷ, ಇವನಿಗೆ 55 ವರ್ಷ. ಲಾಸ್ಟ್ಗೆ ಅವಳು ಡಿಸೈಡ್ ಮಾಡಿದ ಅವಳನ್ನು ಮದುವೆ ಆಗ್ತಾನೆ ಅಂತ. ಯಾಕೆ ತುಂಬಾ ಹಣ ಉಂಟು, ಮದುವೆ ಆಗ್ತಾನೆ ಡಿಸೈಡ್ ಮಾಡಿದ. ಅವಳು ಕೂಡ ಒಪ್ಪಿದ್ಲು, ಯಾಕಂದ್ರೆ ಇವನು ತುಂಬಾ ಹಣ ಉಂಟು. ಇವನ ಹೆಂಡತಿ ಕೇಳಿದ, ನಿನಗೆ ಬೇಕಿದ್ರೆ ಇರ್ಬೋದು, ಇಲ್ಲ ನಿನ್ಗೆ ಹೋಗ್ಬೋದು. ಕಡೆಗೆ ಎಂತ ಆಯ್ತು ಅಂದ್ರೆ ಮದುವೆ ಆದ್ಮೇಲೆ ಅವಳು ಪಿಕ್ಚರ್ ಆಕ್ಟರ್, ಅವಳಿಗೆ ಒಬ್ಬ 50 ಬಾಯ್ ಫ್ರೆಂಡ್ಸ್, ಎಲ್ಲ ಗೊತ್ತಾಯ್ತು ಇವನಿಗೆ. ಇವ ಎಂತಾಯ್ತು, ಇವ ಅವಳನ್ನು ಈ ವಿಷಯ ಗೊತ್ತಾದ ಮೇಲೆ ಅವಳಿಗೆ ಕೂಡ ಗೊತ್ತಾಯ್ತು. ಅವಳು ಇವನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಇವನಿಗೆ ಗೊತ್ತಾಯ್ತು. ಇವ ಅವಳನ್ನು ಕೊಲ್ಲಿಕ್ಕೆ, ಮತ್ತೆ ಇಬ್ಬರು ಕೂಡ ಬೌನ್ಸರ್ ಇಟ್ರು. ಬೌನ್ಸರ್ ಅಂದ್ರೆ ಬಾಂಬೆಯಲ್ಲಿ ನೋಡ್ಬೋದು, ಈ ಎಂತ ಒಂದು ಡ್ಯಾನ್ಸ್ ಬಾರಿಗೆ ಹೊರಗೆ ಮತ್ತೆ ಬೌನ್ಸರ್ ಇರ್ತಾರೆ. ಅಂದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಆ ಬೌನ್ಸರ್ ಹೊಡಿತಾನೆ, ಪಟ್ 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 ಅಂತ, ಹೀಗಿರ್ತಾರೆ. ತುಂಬಾ 6 feet ಟಾಲ್, ತುಂಬಾ ತೋರಾಗಿ, ಟ್ರೈಸೆಪ್ಸ್ ಎಲ್ಲ. ಹಾಗೆ ಬೌನ್ಸರ್ ಇಟ್ಟ, ಮತ್ತೆ ಅವ್ರು ಸಪರೇಟ್ ಆದ್ರು. ಈಗ ಅವನೊಟ್ಟಿಗೆ 10 ಬೌನ್ಸರ್, ಇವಳೊಟ್ಟಿಗೆ 10 ಬೌನ್ಸರ್. ಇವಳು ಕೂಡ ಹಣ ಉಂಟು, ಇವಳದ್ದು ಕೂಡ ಫಿಲ್ಮ್ ಸ್ಟಾರ್ ಅಲ್ಲ, ಅವಳದ್ದು ಕೂಡ ಹಣ ಉಂಟು. ಹಾಗೆ ಅವರ ಜೀವನ ಬೌನ್ಸರ್ ಅಲ್ಲಿ ಹೋಗಿದೆ. ಅಂದ್ರೆ ಡೈಲಿ ಎಂಗ್ಸೈಟಿ, ಅವನನ್ನು ಅಟೆಂಡ್ ಮಾಡ್ತಾನೆ ಕೊಲ್ಲಿಗೆ, ಅವಳು ಎಣಿಸುವಂಥದ್ದು, ಇವ ಎಣಿಸುವಂಥದ್ದು, ಇವಳು ನನ್ನನ್ನು ಅಟೆಂಡ್ ಮಾಡ್ತಾಳ ಅಂತ. ಹಾಗಾಗಿ ಆಚೆ ನೋಡುವಾಗ ಕೂಡ ಹೆದರಿಕೆ. ಕೆಲವರಲ್ಲಿ ನೋಡಿ ತುಂಬಾ ಹೆದರಿಕೆಯಲ್ಲಿ ಇರುವಂಥದ್ದು, ಎಲ್ಲಿಂದ ಬಂದು ಚೂರಿ ಆಗ್ತಾರೆ. ಭೌತಿಕ ಬಂದ್ರೆ ಎಂಗ್ಸೈಟಿ, ಫುಲ್ ಹೆದರಿಕೆ, ಚಿಂತೆ. ಮತ್ತೆ ಇನ್ನೊಂದು ಯಾವುದು, ಹಂಬಲ. ಹಾಗಾಗಿ ಆಧ್ಯಾತ್ಮಿಕ ಹಾಗೆಲ್ಲ, ಅಲ್ಲಿ ಚಿಂತೆ ಇಲ್ಲ, ನೋ ಎಂಗ್ಸೈಟಿ. ಹಾಗಾಗಿ ನಾವು ಈಗ ಯಾವುದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ, ಅದು ವೈಕುಂಠ ತರವೇ, ನೋ ಎಂಗ್ಸೈಟಿ. ಇಲ್ಲ ಎಂಗ್ಸೈಟಿ ಇಲ್ಲ, ಫ್ರೀ. ಯಾಕೆಂದ್ರೆ ನೋಡಿ, ಈಗ ನಮ್ಮದು ಯಾರು ತಕೊಂಡು ಹೋಗೋದು, ಎಂತ ಕೊಂಡು ಹೋಗ್ಬೋದು, ನಮ್ಮದು ಧೋತಿ ಕುರ್ತಾ ಉಂಟು 2 ಸೆಟ್, ಅದನ್ನು ಯಾರು ಕೊಂಡು ಹೋಗ್ಬೋದು. ಬೇರೆ ಎಂತ ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಎಂತ ಕೊಂಡು ಹೋಗ್ಲಿಕ್ಕೆ ಆಗುದು, ಏನಿಲ್ಲ. ಹಾಗಾಗಿ ವಿದೌಟ್ ಎಂಗ್ಸೈಟಿ ವೈಕುಂಠದ ಲೈಫ್ ಅನ್ನು ನಾವು ಇಲ್ಲಿ ಲೀಡ್ ಮಾಡುವಂಥದ್ದು. ವೈಕುಂಠದಲ್ಲಿ ಹೇಗೆ ಉಂಟು ವಿದೌಟ್ ಎಂಗ್ಸೈಟಿ, ಅದನ್ನು ಇಲ್ಲಿ ಲೀಡ್ ಮಾಡುವಂಥದ್ದು, ಅದನ್ನು ನಾವು ಲೀಡ್ ಮಾಡಬೇಕು. ಹಾಗ ಪ್ರಭುಪಾದ ಹೇಳ್ತಾರೆ, ದೀಸ್ ಟೆಂಪಲ್ಸ್, ದೀಸ್ ಆರ್ ಆಲ್ ವೈಕುಂಠಾಸ್, ಯು ಕಾಂಟ್ ಸಿ. ಪ್ರಭುಪಾದ ಹೇಳ್ತಾರೆ, ಈ ಎಲ್ಲ ದೇವಸ್ಥಾನ ಪ್ರಭುಪಾದ ಮಾಡಿದ 108 ದೇವಸ್ಥಾನ ಪ್ರಭುಪಾದ, ದೀಸ್ ಆರ್ ವೈಕುಂಠಾಸ್. ಯಾಕಂದ್ರೆ ವೈಕುಂಠದಲ್ಲಿ ಎಂತ ಆಕ್ಟಿವಿಟೀಸ್ ಆಗ್ತಾ ಉಂಟು, ಅದು ಆಗ್ತಾ ಇರುವಂತದ್ದು. ಆದ್ರೆ ನಾವು ಭೌತಿಕ ಲೋಕದಲ್ಲಿ ಬಂದಿದ್ದೇವೆ, ನಮ್ಗೆ ಚಿಂತೆ ಮತ್ತೆ ಹಂಬಲ, ಚಿಂತೆ ಬೇಕು, ಆದ್ರೆ ಎಷ್ಟು ಬೇಕಷ್ಟೇ. ಹಂಬಲ ಬೇಕು, ಎಷ್ಟು ಬೇಕಷ್ಟೇ. ಅದು ಲಿಮಿಟ್ ಕ್ರಾಸ್ ಆಗಬಾರ್ದು. ಓವರ್ ಕ್ರಾಸ್ ಆದ್ರೆ ಒಳ್ಳೇದಲ್ಲ. ಈಗ ನಮ್ಮ ಮೆಡಿಸಿನ್ ಡಾಕ್ಟರ್ ಹೇಳ್ತಾರೆ ಎಂತಂದ್ರೆ, 1 ಟ್ಯಾಬ್ಲೆಟ್ ತಗೊಳ್ಳುವ ಅಂತ.
ಅದು ಓಕೆ. ಎರಡು ಓ ಡೋಸೇಜ್ ಆಗ್ತದೆ, ಆಗ ಒಳ್ಳೇದಲ್ಲ. ಅದೇ ರೀತಿ ಅದು ಓ ಡೋಸೇಜ್ ಆದ್ರೆ ಕಷ್ಟ, ಚಿಂತೆ ಮತ್ತು ಹಂಬಲ. ಆದ್ರೆ ಭೌತಿಕ ಲೋಕದಲ್ಲಿ ಓ ಡೋಸೇಜ್ ಲೆಕ್ಕಕ್ಕಿಂತ ಜಾಸ್ತಿ. ಅತ್ಯುನ್ನತವಾದ ಲೋಕದಿಂದ ಪ್ರಾರಂಭಿಸಿ ಅತ್ಯಂತ ಅದ ಸ್ಥಳದಲ್ಲಿ ಪಾತಾಳದವರೆಗೆ ಇರತಕ್ಕ ಯಾವುದೊಂದು ಲೋಕದಲ್ಲಿ ಆದರೂ ಪ್ರತಿಯೊಂದು ಜೀವಿಯು ಚಿಂತೆ ಮತ್ತು ಹಂಬಲಗಳಿಂದ ತುಂಬಿಕೊಂಡಿರಲೇಬೇಕು. ಹಾಗಾಗಿ ಉನ್ನತ ಲೋಕ, ಭೌತಿಕ ಲೋಕ ಯಾವುದು? ಆ ಸತ್ಯ ಬ್ರಹ್ಮಲೋಕ. ಅಲ್ಲಿಂದ ಹಿಡಿದು ಪಾತಾಳದವರೆಗೆ ಎಲ್ಲ ಕಡೆ ಇದು ಉಂಟಂತೆ, ಚಿಂತೆ ಮತ್ತೆ ಹಂಬಲ. ಹಾಗೆ ನಾವು ಇಂಟೆಲಿಜೆಂಟ್ ಆಗ್ಬೇಕು. ಇಂಟೆಲಿಜೆಂಟ್ ಆಗುದಂದ್ರೆ ಅಂತ, ನನಗೆ ಚಿಂತೆ ಮತ್ತೆ ಹಂಬಲ ಬೇಡ. ಎಲ್ಲಿ ಚಿಂತೆ ಮತ್ತೆ ಹಂಬಲ ಇಲ್ಲ ಅಲ್ಲಿ ಹೋಗ್ತೇನೆ. ಅದಂತ ಅದು ವೈಕುಂಠ. ವೈಕುಂಠ, ನೋ ಎಂಗ್ಸೈಟಿ. ಏಕೆಂದ್ರೆ ಭೌತಿಕ ಲೋಕಗಳಲ್ಲಿ ಯಾವನು ಶಾಶ್ವತವಾಗಿ ಬದುಕಿ ಇರಲ್ಲ ನೋಡಿ. ಇದು ನಮ್ಮ ಶಾಶ್ವತ ಪ್ಲೇಸ್ ಅಲ್ಲ. ನಾವು ಒಂದ್ ದಿವಸ ಹೋಗ್ಲಿಕ್ಕೆ ಉಂಟು. ಈಗ ಡೇಟ್ ಮತ್ತೆ ಟೈಮ್ ಡಿಸೈಡ್ ಆಗಿದೆ, ನಾವು ಯಾವಾಗ ಹೋಗುದು ಅಂತ. ಕೃಷ್ಣನಿಗೆ ಗೊತ್ತುಂಟು, ನಮ್ಗೆ ಗೊತ್ತಿಲ್ಲ. ಫಿಕ್ಸ್ ಆಗಿದೆ, ನಾವು ಬಂದಿದ್ದೇವೆ, ನಮ್ಮ ಹೋಗುವ ದಿನ ಕೂಡ ಫಿಕ್ಸ್ ಆಗಿದೆ. ಇದು ನಮ್ಮ ಪರ್ಮನೆಂಟ್ ಪ್ಲೇಸ್ ಅಲ್ಲ. ಆದ್ರೆ ನಾವು ನಮ್ಮ ಅಡ್ರೆಸ್ ಅಲ್ಲಿ ಬರೀತೇವೆ, ದಿಸ್ ಇಸ್ ಮೈ ಪರ್ಮನೆಂಟ್ ಅಡ್ರೆಸ್. ಸರ್, ಈ ಪರ್ಮನೆಂಟ್ ಅಡ್ರೆಸ್ ನೀನು ಎತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಿನ್ನಲ್ಲಿರುವ ಒಡವೆಗಳನ್ನ ಎತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಂತವನ್ನ ಎತ್ತಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲವನ್ನು ನೀನು ಹೋಗುವಾಗ ಇಲ್ಲಿ ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಬೇಕು. ಕೊಂಡೋಗ್ಲಿಕ್ಕೆ ಆಗುವಂತದ್ದು ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್. ಪ್ರಜ್ಞೆಯನ್ನು ಕೊಂಡೋಗ್ಲಿಕ್ಕೆ ಆಗ್ತದೆ. ಯಾವ ಪ್ರಜ್ಞೆಯಲ್ಲಿ ಇದ್ದೇವೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಜೀವಿಗಳು ಹೇಗಿದ್ದು ಅದಕ್ಕೆ ಈ ಕೃಷ್ಣ ಪ್ರಜ್ಞೆ ತುಂಬಾ ಕಾಸ್ಟ್ಲಿ. ನಮ್ಮ ಹಣ, ನಮ್ಮಲ್ಲಿರುವ ಹಣ, ನಮ್ಮಲ್ಲಿರುವ ಮನೆ, ಇದು ಕಾಸ್ಟ್ಲಿ ಅಲ್ಲ. ಇದು ಇರ್ರಿಲೆವೆಂಟ್, ಏನು ಅಲ್ಲ. ಇದು ಪ್ರಜ್ಞೆಯದು. ಪ್ರಜ್ಞೆ ತುಂಬಾ ವ್ಯಾಲ್ಯೂಯೇಬಲ್, ತುಂಬಾ ವ್ಯಾಲ್ಯೂಯೇಬಲ್. ಯಾಕೆಂದ್ರೆ ಅದು ಡಿಸೈಡ್ ಮಾಡ್ತದೆ ವೆದರ್ ಈ ಕ್ಯಾನ್ ಗೋ ಟು ವೈಕುಂಠ ಆರ್ ನಾಟ್. ನಮ್ಮ ಹಣ ಡಿಸೈಡ್ ಮಾಡುವುದಲ್ಲ, ನಮ್ಮ ಮನೆ ಡಿಸೈಡ್ ಮಾಡುವುದಲ್ಲ. ಎಸ್, ಲೋಕಗಳು ಯಾವನ್ನು ಶಾಶ್ವತವಾಗಿ ಬದುಕಿರಲ್ಲ. ಅವನು ಜೀವಿಗಳು ಹೇಗಿದ್ದರೂ ವಾಸವಾಗಿ ಶಾಶ್ವತ. ಆಕ್ಚುಲಿ ನಾವು ಇಟರ್ನಲ್, ಶಾಶ್ವತ. ಅದೀಗ ನಾವು ಮರೆತು ಬಿಟ್ಟಿದ್ದೇವೆ. ಯಾಕೆ? ನಾವು ಭೌತಿಕ ಸಂಬಂಧದಲ್ಲಿ ಮುಳುಗಿ ಹೋಗಿದ್ದೇವೆ. ನಾನು ನನ್ನದು, ನಾನು ನನ್ನದು, ಇದರೊಳಗೆ ಮುಳುಗಿ ಹೋಗಿದೆ. ನಮ್ಗೆ ಈಗ ಮರೆತು ಹೋಗಿದೆ. ಚೇತನ್ ಬಾಬು ಹೇಳುವಂತದ್ದು ಫೇಮಸ್ ಭಜನ್, ಜೀವ ಜಾಗೋ, जीव जागो गौरव चांद बोले, जीव जागो, जीव जागो गौरव चांद बोले, खोता निद्रा जाओ माया पिशाची रखोले. ಹಾಗಾಗಿ ಚೇತನ್ ಬಾಬು ಹೇಳುವಂತದ್ದು ಹೀಗೆ ಅಂತ ಅಂದ್ರೆ, ನಾವು ಭೌತಿಕದಲ್ಲಿ ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಚೇತನ್ ಬಾಬು ಹೇಳುವಂತದ್ದು ಜೀವ್ ಜಾಗು, ವೇಕಪ್, ವೇಕಪ್ ಫಾಲನ್ ಸೋಲ್, ವೇಕಪ್. ಗೌರ ಚಾಂದ್ ಬೋಲೆ, ಖೋತಾ ನಿದ್ರಾ ಚಾವೋ ಮಾಯ ಪಿಶಾಚಿರ ಕೊಲೆ. ಈಗ ಒಳಗೆ ಪಿಶಾಚಿ ಉಂಟು. ಪಿಶಾಚಿ ಅಂದ್ರೆ ಭೌತಿಕ, ಇದನ್ನು ನಾವು ತೆಗಿಬೇಕು. ಹಾಗಾಗಿ ಒರಿಜಿನಲ್ ಆಗಿ ನಾವು ಶಾಶ್ವತರು, ಇಟರ್ನಲ್. ಆದ್ರೆ ಈಗ ಪಿಶಾಚಿ ಇದ್ದ ಕಾರಣ ನಮ್ಗೆ ಗೊತ್ತಿಲ್ಲ ನಾವು ಇಟರ್ನಲ್ ಅಂತ. ಪಿಶಾಚಿಯನ್ನು ಹೊರಗೆ ತೆಗಿಬೇಕು. ಎಸ್, ಜೀವಿಗಳು ಹೇಗಿದ್ದರೂ ವಾಸವಾಗಿ ಶಾಶ್ವತರು. ಅವರಿಗೊಂದು ಶಾಶ್ವತ ಮನೆ, ಶಾಶ್ವತವಾದ ನಿವಾಸ ಬೇಕು ನೋಡಿ. ಈಗ ನಾವು ನಮ್ಮ ಅಡ್ರೆಸ್ ಅಲ್ಲಿ ಬರೀತೇವೆ, ಎಸ್ ಟೆಂಪರರಿ ಅಡ್ರೆಸ್, ಟೆಂಪರರಿ ಅಡ್ರೆಸ್ ಒಂದು ಬರೀತೇವೆ. ನಾವೀಗ ಬೇರೆ ಬೇರೆ ಕಡೆ ನಮ್ಗೆ ಟ್ರಾನ್ಸ್ಫರ್ ಆಗೋದಾದ್ರೆ ನಾವು ಒಂದು ಪ್ಲೇಸ್ ಅಲ್ಲಿ ಇರ್ತೇವೆ ಬಾಡಿಗೆಯಲ್ಲಿ, ಟೆಂಪರರಿ ಅಡ್ರೆಸ್. ಮತ್ತೆ ಪರ್ಮನೆಂಟ್ ಅಡ್ರೆಸ್, ನಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಕ್ಬೇಕು. ಆಕ್ಚುಲಿ ಅಲ್ಲಿ ನಾವು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಎಂತ ಹಾಕ್ಬೇಕು? ವೈಕುಂಠದ ಹಾಕ್ಬೇಕಂತೆ. ತಪ್ಪಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನಿಮ್ಗೆ ಮತ್ತೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ಆದ್ರೆ ಆಕ್ಚುಲಿ ನಾವು ಅದನ್ನ ಹಾಕ್ಬೇಕು, ಪರ್ಮನೆಂಟ್ ಹೌಸ್. ನಮ್ಗೆ ಗೊತ್ತೇ ಇಲ್ಲ. ನಾವು ಪರ್ಮನೆಂಟ್ ಹೌಸ್ ಹೇಳುವಾಗ ನಮ್ದು ಪರ್ಮನೆಂಟ್ ಹೌಸ್ ಬರಿದ್ದೇವೆ.
ಅದು ಶಾಶ್ವತ ನಿವಾಸ. ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ವೈಕುಂಠದಲ್ಲಿ ಉಂಟು, ಇದು ನಮಗೆ ಅರ್ಥ ಆಗ್ಬೇಕು. ಹೇಗೆ ಅಂದ್ರೆ ಇದಕ್ಕೆ ಫೇಮಸ್ ಭಜನ್, ದಾಸರ ಭಜನ್ ಹೇಳ್ಬೋದು. ತೋರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಬಹುದು, ದಾಯಾದಿ ಬಂಧುಗಳ ಬಿಡಲುಬಹುದು. ರಾಯತ ಮುನಿದರೆ ರಾಜವನೇ ಬಿಡಬಹುದು, ರಾಯತ ಮುನಿದರೆ ರಾಜವನೇ ಬಿಡಬಹುದು. ಕಾಯ ಜಾಪಿತ ನಿನ್ನಡೆಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ಇದರ ಅರ್ಥ ಎಂತಂದ್ರೆ, ಭಕ್ತಿಯಲ್ಲಿ ಅಡ್ವಾನ್ಸ್ ಆದವನಿಗೆ ತಾಯಿ ತಂದೆಗಳನ್ನು ಬಿಡ್ಬೋದಂದ್ರೆ ನಮ್ಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತುಂಟು ಶಾಶ್ವತ ಮನೆ, ಅದು ಶಾಶ್ವತ ನಿವಾಸ ವೈಕುಂಠ ಅಂತ ಗೊತ್ತುಂಟು ಭಕ್ತನಿಗೆ. ತಾಯಿ ತಂದೆ ಬಿಟ್ಟು ತಪವ ಮಾಡಲಬಹುದು, ದಾಯಾದಿ ಬಂಧುಗಳ, ನಮ್ಮ ಈ ಕುಟುಂಬ ಫ್ಯಾಮಿಲಿ, ಇವರನ್ನು ಬಿಡ್ಬಹುದಂತೆ. ರಾಯತ ಮುನಿದರೆ ರಾಜವನ್ನು ಬಿಡಬಹುದು ಅಂದ್ರೆ ರಾಜ ಕೂಡ ಬಿಡ್ಬಹುದಂತೆ ಇರುವಂತದ್ದು. ಆದ್ರೆ ಕಾಯ ಜಾಪಿದ ನಿನ್ನಡಿಯ ಬಿಡಲಾಗದು, ನಿನ್ನನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಭಕ್ತನಿಗೆ ಗೊತ್ತುಂಟು ಎಂತ, ಇದು ನನ್ನ ಶಾಶ್ವತ ಮನೆ ಅಲ್ಲ, ಇದು ನನ್ನ ಶಾಶ್ವತ ನಿವಾಸ ಅಲ್ಲ ಅಂತ ಗೊತ್ತುಂಟು ಅವನಿಗೆ. ಶಾಶ್ವತ ಮನೆ, ಶಾಶ್ವತ ನಿವಾಸ ಅಲ್ಲಿ ಉಂಟಂತ ಗೊತ್ತು. ಅದಕ್ಕೆ ಅವನಿಗೆ ಬಿಡ್ಲಿಕ್ಕೆ ಆಗ್ತದೆ, ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಗೆ ನಾವು ಅಡ್ರೆಸ್ ಬರೆಯುವಾಗ ಕೂಡ ಪರ್ಮನೆಂಟ್ ಅಡ್ರೆಸ್, ಅದೇ ನಮ್ದು ಪರ್ಮನೆಂಟ್ ನಮ್ಮ ತಲೆಯಲ್ಲಿ ನಾವು ಅದು ಅಂಟಿಕೊಂಡು ಬಿಟ್ಟಿದೆ, ಹೋಗುವುದಿಲ್ಲ. ಆದರೆ ಭೌತಿಕ ಜಗತ್ತಿನಲ್ಲಿ ಶಾಶ್ವತವಲ್ಲದ ನಿವಾಸವನ್ನು ಅವರು ಪಡೆದಿರುವುದನ್ನು ನೋಡಿ. ಶಾಶ್ವತವಲ್ಲದ ನಿವಾಸದ ಮೇಲೆ ನಮಗೆ ಅಟ್ಯಾಚ್ ಆಗಿದೆ. ಸ್ವಾಭಾವಿಕ ಅವರು ಹಂಬಲಗಳಲ್ಲಿ ಮುಳುಗಿರುತ್ತಾರೆ. ಅದಕ್ಕೆ ನಮಗೆ ಹಂಬಲ. ಎಸ್, ನಾನು, ನನ್ನ ಮನೆ, ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಂಗಿ, ನಾವು ಇದರಲ್ಲಿ ಅಂಟಿಕೊಂಡಿದ್ದೇವೆ. ನಮ್ಮ ಮನೆಯಲ್ಲಿ ಕೂಡ ನಾವು ಅಂಟಿಕೊಂಡಿದ್ದೇವೆ. ನಮ್ಮ ಮನೆ ಅಂತಂದ್ರೆ ಎಷ್ಟು ಅಡಿಕ್ಷನ್ ಅಂದ್ರೆ, ಮನೆ ಮೇಲೆ ಮೋಹ ಅಂದ್ರೆ ನಮ್ಗೆ ಬಿಡ್ಲಿಕ್ಕೆ ಆಗುವುದಿಲ್ಲ ಮನೆಯ ಮೋಹನ್. ಆಕ್ಚುಲಿ ನಮ್ಗೆ ವೈಕುಂಠದ ಮನೆಯ ಮೋಹನ್ ನಮ್ಗೆ ಇರ್ಬೇಕು. ಅದು ಆಕ್ಚುಲಿ ನಮ್ದು ಪರ್ಮನೆಂಟ್ ಮನೆ, ಇದು ನಮ್ದು ಅಲ್ಲ. ಇದು ನಮ್ದು ಸೋಕಾಲ್ಡ್ ಮನೆ. ಈ ಲೈಫಲ್ಲಿ ಇದು ತಂದೆ, ನೆಕ್ಸ್ಟ್ ಲೈಫಲ್ಲಿ ಇನ್ನೊಂದು ತಂದೆ, ಈ ಲೈಫಲ್ಲಿ ಇದು ಮಗು, ನೆಕ್ಸ್ಟ್ ಲೈಫ್ ಇನ್ನೊಂದು ಮಗು. ನಿಮಗೆ ಯಾರು ಒಂದು ಯಾರು ಚಿತ್ರಕೇತುನ ಮಗ ಅಶೋಕ, ಅದು ನಿಮಗೆ ಗೊತ್ತುಂಟು. ಅಶೋಕ್ ಹೇಳುವಂಥದ್ದು ಯಾವ ಲೈಫ್ ತಂದೆ, ಯಾವ ತಂದೆ. ಹಾಗಾಗಿ ನಾವು ಈ ಹಂಬಲಗಳಲ್ಲಿ ಮುಳುಗಿದ್ದೇವೆ. ಶಾಶ್ವತವಲ್ಲದ ನಿವಾಸ ನೋಡಿ, ನಮ್ಮ ನಿವಾಸ ಶಾಶ್ವತವಲ್ಲ. ಆದ್ರೆ ನಾವು ಬೋರ್ಡ್ ಹಾಕಿದ್ದೇವೆ ಪರ್ಮನೆಂಟ್ ಹೌಸ್. ನಾವು ಬೋರ್ಡ್ ಹಾಕಿದ್ದೇವೆ. ಕೆಲವೊಮ್ಮೆ ಆ ಬೋರ್ಡ್ ಅನ್ನು ನೋಡುವ ನಮಗೆ ನಗಡೆ, ಈಗ ಹೇಗಾದ್ರೆ ನಾವು ಹೊರಗೆ ಹೋಗುವಾಗ ಜನರನ್ನು ಭೇಟಿ ಆಗುವಾಗ ಕೆಲವರೆಲ್ಲ ಹಾಕ್ತಾರೆ, ಅದು ನೋಡುವಾಗ ನಗು ಬರ್ತದೆ. ಯಾಕೆಂದ್ರೆ ಎಷ್ಟು ಅಟ್ಯಾಚ್ ಆಗಿದ್ದಾನೆ. ಕೆಲವು ಸಲ ನಾನು ಪ್ರೆಸಿಡೆಂಟ್, ನಾವು ಹೊರಗೆ ಹೋಗುವ ಈಗ ನೋಡುವಾಗ ನಾವು ನಗಡ್ತೇವೆ, ಅದನ್ನು ನೋಡುವಾಗ ಅವ್ರದ್ದು ಹೆಡ್ಡಿಂಗ್ ಅನ್ನು ನೋಡುವಾಗ. ಅಂದ್ರೆ ಒಳಗಿನ ನಮ್ಗೆ ಎಷ್ಟು ಇಗ್ನರೆನ್ಸ್. ಶಾಶ್ವತವಲ್ಲವನ್ನು ಶಾಶ್ವತ ಅಂತ ಭಾವಿಸುವಂತದ್ದು. ದಿಸ್ ಇಸ್ ಅ ಮಿರಾಜ್. ಮಿರಾಜ್ ಅಂದ್ರೆ ಛಾಯೆ. ಡೆಸರ್ಟ್ ಅಲ್ಲಿ ಎಂತ ಇರ್ತದೆ, ಈ ಒಂಟೆ, ಮರುಭೂಮಿಯಲ್ಲಿ ಒಂಟೆ ಹೋಗುವಂಥದ್ದು ನೀರಿಗೆ ಅಂತ, ನೀರಿಗೆ ಹೋಗ್ತದೆ.
Later, after 10 minutes. That building, one more building. Yeah. ಓಕೆ, ಹಾಗೆ ಈ ಒಂಟೆ ಹೋಗುವಂತದ್ದು ನೀರಿನ ಕಡೆಗೆ, ಅದು ನೀರಲ್ಲ, ಹತ್ತಿರ ಹೋಗ ನೀರಲ್ಲ, ದೂರದಲ್ಲಿ ನೀರಿನಾಗಿ ಕಾಣ್ತದೆ. ಆಕ್ಚುಲಿ ಅದು ಮಿರಾಜ್, ಛಾಯೆ, ನೀರಿನಾಗಿ ಕಾಣ್ತದೆ. ಹಾಗೆ ನಮ್ಮ ನಿವಾಸ ಶಾಶ್ವತವಲ್ಲ ಸರ್, ಇದು ಟೆಂಪರರಿ. ನಮ್ದು ಮನೆ, ನಾವು ಹೇಳ್ಬೋದು ಒಂದು ಸ್ವಂತ ಮನೆ ಅಂತ. ಸ್ವಂತ ಮನೆ ವೈಕುಂಠ, ಇದು ನಮ್ಮ ಸ್ವಂತ ಮನೆ ಅಲ್ಲ. ಆಧ್ಯಾತ್ಮಿಕ ಹೋಮದಲ್ಲಿರುವ ಲೋಕಗಳನ್ನು ವೈಕುಂಠಗಳು ಎನ್ನುತ್ತಾರೆ. ನೋಡಿ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇರುವಂತಹ, ಸ್ಪಿರಿಚುವಲ್ ಸ್ಕೈ ಅಲ್ಲಿ ಇರುವಂತದ್ದು ವೈಕುಂಠ. ಏಕೆಂದ್ರೆ ಈ ವೈಕುಂಠ ಲೋಕಗಳಲ್ಲಿ ವಾಸಿಸುವವರು ಎಲ್ಲ ಬಗೆಯ ಹಂಬಲಗಳಿಂದಲೂ ಮುಕ್ತಾರೆ. ನೋಡಿ, ಅಲ್ಲಿ ಹಂಬಲ ಇಲ್ಲ, ಇಲ್ಲಿ ಹಂಬಲ, ತುಂಬಾ ಹಂಬಲ. ಬೇಕಿದ್ರೆ ನೀವು ಟ್ರೈ ಮಾಡಿ, ರಾತ್ರಿ ಮಲಗುವಾಗ ನಿಮ್ಗೆ ಅಂದ್ರೆ ಎಷ್ಟು ನಾವು ಮನೆಗೆ ಅಟ್ಯಾಚ್ ಆಗಿದ್ದೇವೆ, ನಮ್ಮ ಇದಕ್ಕೆ ರಿಲೇಷನ್ಗೆ ಅಟ್ಯಾಚ್ ಆಗಿದ್ದೇವೆ, ನಮ್ಗೆ ಅದನ್ನು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ. ಅವರಿಗೆ ಜನ್ಮ ಮರಣ ಜರ ರೋಗ ಪ್ರಶ್ನೆ ಇಲ್ಲ, ಎಲ್ಲಿ ವೈಕುಂಠದಲ್ಲಿ ಇಲ್ಲ, ಇಲ್ಲಿ ಉಂಟು. ಆದ್ರಿಂದ ಅವರಿಗೆ ವ್ಯಾಕುಲವಿರುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಭೌತಿಕ ಲೋಕ ನಿವಾಸಿಗಳು ಯಾವಾಗ ಜನನ ಮರಣ ರೋಗ ವೃದ್ಧಾಪ್ಯ ಭಯವುಳ್ಳವರಾಗಿ ಇರುತ್ತಾರೆ. ನೋಡಿ, ವೈಕುಂಠದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಇಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ. ಅದರಿಂದ ಅವರು ಸದಾ ಕಾಲವು ಚಿಂತೆ ಉಳ್ಳವರಾಗಿರುತ್ತಾರೆ. ಎಲ್ಲಿ? ಭೌತಿಕ ಲೋಕದಲ್ಲಿ. ಯಾಕೆ? ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು, ನಾವು ಯಾವಾಗ ಚಿಂತೆಯಲ್ಲಿ ಇರುವಂತದ್ದು. ಎಸ್, ಹರೇ ಕೃಷ್ಣ. ಎಸ್, ಯಾರ್ದು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬಹುದು. ಎಸ್, ರಶ್ಮಿ ಹರೀಶ್ ಬಾಬು, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಈಗ ಹೇಳಿದ್ರಲ್ವಾ ಪ್ರಭುಜಿ, ತಂದೆ ತಾಯಿಯ ತೊರೆದು ಅದು ಹೇಳಿದ್ರಲ್ವಾ ಪ್ರಭುಜಿ, ನೀವು ತಪವ ಮಾಡಬಹುದು ಅಂತ. ಅದು ಹೇಗೆ ಪ್ರಭುಜಿ? ಅದು ನಮ್ಗೆ ನಮ್ಮ ಕರ್ತವ್ಯ ಅಂತ ಇರುತ್ತಲ್ವಾ ಪ್ರಭುಜಿ? ತಂದೆ ತಾಯಿ ಅನ್ನೋದು ನಮ್ಮ ಕರ್ತವ್ಯ. ನೀವು ಇವತ್ತಿನ ಮೆಸೇಜ್ ನೋಡಿ, ಇವತ್ತಿನ ಮೆಸೇಜ್, ಒಂದ್ ನಿಮಿಷ. ಇವತ್ತಿನ ಮೆಸೇಜ್ ಅದಕ್ಕೆ ರಿಲೇಟೆಡ್, ಮೋಸ್ಟ್ಲಿ ಅದಕ್ಕೆ ರಿಲೇಟೆಡ್. ಇವತ್ತೊಂದು ನೋಡಿ, ಈ ರೀತಿ ಆಗ್ತದೆ. ಭಗವಂತ ನೋಡಿ, ಪ್ರಭುಪಾದ ನನಗೆಲ್ಲ ನಿಮ್ಮ ಪ್ರಶ್ನೆ ಕೂಡ ಇವತ್ತಿನ ರಿಲೇಟೆಡ್. ವಿ ಆರ್ ಇನ್ ಸೋ ಮೆನಿ ವೇಸ್ ಇಂಡೆಪ್ಟೆಡ್. ನಾವು ಋಣಿಗಳಂತೆ. ಇಂಡೆಪ್ಟೆಡ್ ಅಂದ್ರೆ ಋಣಿಗಳು. ಅವರ್ obligations are there, but if one surrenders fully unto Krishna, then he is no longer anymore indebted to all these obligations. He is immune. At one stroke he becomes liquidated from all obligation. Krishna is Mukunda. Mukunda means one who can offer you liberation from this material bondage. Yes, ಹಾಗಾಗಿ ಇದಕ್ಕೆ ಇನ್ನೊಂದು ಶ್ಲೋಕ ಉಂಟು, ಶ್ಲೋಕವನ್ನು ನಿಮಗೆ ಹೇಳ್ತೇನೆ. ದೇವರ್ಷಿ ಭೂತಾಪ್ತಾರಣಂ, ಒಂದು ನಿಮಿಷ. ಶ್ರೀಮದ್ ಭಾಗವತಂ ದಶಮ ಸ್ಕಂದ ಅದು ಇದು. ಎಸ್, ಓಕೆ, ಒಂದು ನಿಮಿಷ. ದಶಮ ಸ್ಕಂದ 10th ಕ್ಯಾಂಟೋದಲ್ಲಿ ಉಂಟು. ಎಸ್, ಎಸ್, 10th canto. So 10th canto, sorry, 11th canto, 5th chapter, 41 shloka. ದೇವರ್ಷಿ ಭೂತಾಪ್ತ ಋಣಾಂ ಭೃತನಾಂ ನಾ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನ ಯಹ ಶರಣಂ ಶರಣ್ಯಂ ಗತೋ ಮುಕುದಂ ಪರಿಹೃತ್ಯ ಕರ್ತಂ. ಈ ಶ್ಲೋಕ ಹೇಳುವಂತದ್ದು, one who has given up all material duties and has taken full shelter of the lotus feet of Mukunda. ಇವತ್ತಿನ ಮೆಸೇಜ್ ಕೂಡ ಅದೇ ಪ್ರಭಾವ ಹೇಳುವಂತದ್ದು. Who offers shelter to all is not indebted to the demigods. ಆಕ್ಚುಲಿ ನಾವು ದೇವತೆಗಳಿಗೆ ಋಣಿ ಅಂತೆ, ನಾವು ಅವ್ರಿಗೆ ಮಾಡ್ಬೇಕು. ಆದ್ರೆ ಯಾರು ಭಗವಂತನಿಗೆ ಶರಣಗತನಾಗಿದೆ ಅವನಿಗೆ ಅವ್ರ ಋಣಿ ಅಲ್ಲ. ಯಾರಿಗೆ? ದೇವತೆಗಳಿಗೆ. ಗ್ರೇಟ್ ಸೇಜಸ್, ಋಷಿಗಳಿಗೆ ನಾವು ಋಣಿ. ಆರ್ಡಿನರಿ ಲಿವಿಂಗ್ ಬೀಯಿಂಗ್ಸ್, ಬೇರೆ ಜೀವಿಗಳಿಗೆ ನಾವು ಋಣಿ. ನಮ್ಮ ಕುಟುಂಬ ರಿಲೇಟಿವ್ಸ್ ಅವರಿಗೆ ನಾವು ಋಣಿ. ನಮ್ಮ ಫ್ರೆಂಡ್ಸ್ಗೆ ನಾವು ರಿಣಿ. ಮ್ಯಾನ್ ಕ್ಯಾನ್ ಅವರ್ ಇವನ್ ಫೋರ್ ಫಾದರ್, ನಮ್ಮ ಪಿತೃಗಳಿಗೆ ನಾವು ರಿಣಿ. ಇವರಿಗೆಲ್ಲ ನಾವು ರಿಣಿ. ಆದ್ರೆ since all such classes of living entities are part and parcel of Supreme Lord, one who has surrendered to the Lord's service has no need to serve such person separately.
ಹಾಗಾಗಿ ಇದಕ್ಕೊಂದು ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೋದು. ಒಬ್ರು ಡಿವೋಟಿ ಮುಂಚೆ ಮಂಗಳೂರಲ್ಲಿ ಇದ್ರು. ಈಸ್ ಸ್ಯಾಫ್ರನ್ ಡಿವೋಟಿ. ಕಳೆದ 33 ವರ್ಷದಿಂದ ಕೃಷ್ಣ ಭಜನೆಯಲ್ಲಿದ್ದಾರೆ, ಈಗ ಕೂಡ ಇದ್ದಾರೆ. ಹಾಗೆ ಅವರು 1991 ನಲ್ಲಿ ಅವರು ಕೃಷ್ಣ ಪ್ರಜ್ಞೆಗೆ ಸೇರ್ಲಿಕ್ಕೆ ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ ಇರುವಂತದ್ದು, ಬೆಂಗಳೂರು ಟೆಂಪಲ್ಗೆ ಹೋದ್ರು. ಹಾಗೆ ಟೆಂಪಲ್ಗೆ ಹೋಗುವಾಗ ಅವರು ಹೇಳಿದ್ರು, ನನಗೆ ಫುಲ್ ಟೈಮ್ ಸೇರ್ಬೇಕು. ಅದಕ್ಕೆ ಪ್ರೆಸಿಡೆಂಟ್ ಆಯ್ತು ಸೇರು, ಆದ್ರೆ ಒಂದು ಸಮಸ್ಯೆ, ನಾನು ಕೆಲಸದಲ್ಲಿ ಇದ್ದೇನೆ, ನನಗೆ ತಾಯಿ ಮಾತ್ರ ಇರುವಂತದ್ದು, ಬೇರೆ ಯಾರು ಇಲ್ಲ, ಅವರಿಗೆ ತಾಯಿ ಮಾತ್ರ ಇರುವಂತ. ಹಾಗಾಗಿ ನನಗೆ ಎಂತಾದ್ರೂ ಹಣ ಕೊಡ್ಬೇಕು. ಫಸ್ಟ್ ಪ್ರೆಸಿಡೆಂಟ್ ಎನಿಸಿದ್ರು, ಎಷ್ಟು ಕೊಡ್ಬೇಕು ಅಂದ್ರೆ ಅವರಿಗೆ ಎಷ್ಟು ಕೊಡ್ಬೇಕು, ಅದು ಎಷ್ಟು ಕೊಡ್ಬೇಕಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಹೇಳಿದ್ರು, ಪ್ರೆಸಿಡೆಂಟ್ ಹೇಳಿದ್ರು, ನೀನ್ ಎಂತ ಕೆಲಸ ಮಾಡುವಂಥದ್ದು. ಅವರು ಜಾಸ್ತಿ ಎಜುಕೇಶನ್ ಆಗ್ಲಿಲ್ಲ, ಹೀಗೆ ಕೆಲಸ ಮಾಡುವ. ಎಷ್ಟು ಸ್ಯಾಲ್ರಿ? 300. ಆ ಟೈಮಲ್ಲಿ ಅವ್ರಿಗೆ 300. ಅವರೊಂದು 10,000 ತನಕ ಕೊಡ್ಲಿಕ್ಕೆ ರೆಡಿ ಇದ್ರು. 300 ಕೊಡ್ತೇನಪ್ಪ ಅಂತ ಹೇಳಿದ್ರು. ಮತ್ತೆ ತಾಯಿ ಎಂತ ಮಾಡುವಂತ, ತಾಯಿ ಮನೆಯಲ್ಲಿ ಕೆಲಸ ಮಾಡುವಂತ, ಅಂದ್ರೆ ಮನೆ ಕೆಲಸ ಮಾಡುವಂತ. ಹಾಗೆ ಇವರು ಹೇಳಿದ್ರು, ಓಕೆ ಕೊಡುವ, 500 ಕೊಡುವ. ಕಡೆಗೆ ಎಂತ ಆಯ್ತು ಅಂದ್ರೆ, ಇವರು ಫುಲ್ ಟೈಮ್ ಸೇರಿದ್ರು, ಅದು ಕೊಡ್ಲಿಕ್ಕೆ ಕೂಡ ರೆಡಿ ಆದ್ರು. ಅವರು ಮನೆಯಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಆ ಮನೆಯ ಹೆಂಗಸಿದ ಮಗಳು ಅಮೆರಿಕದಲ್ಲಿ ಇದ್ದದ್ದು, ಅವಳಿಗೆ ಮಗು ಆಯ್ತು. ಅದಕ್ಕೆ ನೋಡ್ಲಿಕ್ಕೆ ಜನ ಬೇಕಿತ್ತು. ಹಾಗಾಗಿ ಅದೇ ಹೆಂಗಸಿಗೆ ಅವ್ರು ಹೇಳಿದ್ರು, ನೀವು ಹೋಗ್ತೀರಾ ಅಂತ ಅಮೆರಿಕಕ್ಕೆ. ಈಗ ಮನೆ ಕೆಲಸ ಮಾಡ್ತಿದ್ದ ಅವರ ಮಗಳು ಅಮೆರಿಕದಲ್ಲಿ. ಎಷ್ಟು? 10,000 ಕೊಡ್ತೇನೆ, ಎಲ್ಲ ಖರ್ಚಿಗೆ ಹೋಗಿ. ನೋಡಿ, ಆ ಹೆಂಗಸು ಕೂಡ ಮನೆ ಕೆಲಸ ಕ್ಲೀನ್ ಮಾಡುದು, ಅವರಿಗೆ 300 ರೂಪಾಯಿ ಸಿಗ್ತಾ ಇತ್ತು ತಿಂಗಳಿಗೆ. 300 ರೂಪಾಯಿಯಲ್ಲಿ 10,000. ಇದು ಒಂದು ಡಿವೋಟಿದ ಲೈಫಲ್ಲಿ. ಇಂಥದ್ದು ನಿಮ್ಗೆ 1000 ಎಕ್ಸಾಂಪಲ್ ಕೊಡ್ಬೋದು. ಯಾಕೆಂದ್ರೆ ಭಗವಂತ ನೋಡಿಕೊಳ್ತಾನೆ. ನಾವೆಂತ ನೋಡುವಂಥದ್ದು. ಈಗ ಸಪೋಸ್ ನಾನು ಕೃಷ್ಣ ಪ್ರಜ್ಞೆಯಲ್ಲಿಲ್ಲ, ನಾನು ದುಬೈಯಲ್ಲಿ ಇದ್ದೇನೆ, ನನ್ನ ಪೇರೆಂಟ್ಸ್ ಮಂಗಳೂರಲ್ಲಿ ಇದ್ದಾರೆ. ಸಡನ್ ಎಂತಾದ್ರೂ ಆಯ್ತು, ನನಗೆ ಅಲ್ಲಿ ದುಬೈಯಿಂದ ಇಮಿಡಿಯೇಟ್ ಬರ್ಲಿಕ್ಕೆ ಆಗುದಿಲ್ಲ. ಏನಿದು ಒಂದು ದಿವಸ ಹೋಗ್ತದೆ. ಕೃಷ್ಣನಿಗೆ ಇಮಿಡಿಯೇಟ್ ಬರ್ಬೋದು ಅಂತಲ್ಲಿ. ನೀವು ಭಗವಂತನಿಗೆ ಸೇವೆ ಮಾಡಿದ್ರೆ ಕೃಷ್ಣ ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬರ್ತಾನೆ. ಪಂತಸ್ಥ ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿ ಪುಂಗವಾನ ಸೋಪಿಯಸ್ತಿ ಯತ್ ಪ್ರಪದಸಿಮಿನ್ ಅಭಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಮನಸ್ಸಿನಿಂದ ಫಾಸ್ಟ್ ಸ್ಪೀಡ್ ಅಲ್ಲಿ ಬರ್ತಾನೆ ಕೃಷ್ಣ. ಹಾಗಾಗಿ ನಾವು ಎಂತಂದ್ರೆ ಅದರಲ್ಲೇ ನಾವು ಮಗ್ನರಾಗಿದ್ದೇವೆ. ನಾವು ಎನಿಸುವಂಥದ್ದು ಅದೇ ಸರಿಯಾ ಅಂತ. ಹೇಗೆ ಅಂದ್ರೆ, ಕೆಲವೊಮ್ಮೆ ಕೆಲವರು ಈ ಎಂತಾಗ್ತದೆ, ಹೀಗೆ ಹೇಳುವಂಥದ್ದು, ಎಸ್ ಯಾವುದೊಂದು ವಿಷಯ ಅವರವರ ಜಾಗದಲ್ಲಿ ನೋಡಿರ್ತಾರೆ, ಆಕ್ಚುಲಿ ಇನ್ನೊಂದು ಜಾಗದಲ್ಲಿ ಅದಕ್ಕಿಂತ ಅಡ್ವಾನ್ಸ್ ಇರ್ತದೆ, ಅದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರು ಎಣಿಸುವಂಥದ್ದು ಇದೇ ಅಡ್ವಾನ್ಸ್ ಅಂತ, ಅದು ಅಡ್ವಾನ್ಸ್ ಅಲ್ಲ. ಅದೇ ರೀತಿ ನಾವೆಣಿಸುವಂಥದ್ದು ತಂದೆ ತಾಯಿಯ ಸೇವೆ ಮೇನ್ ಹೈಯೆಸ್ಟ್. ಈಗ ಭಕ್ತಾದವರು ರಿಜೆಕ್ಟ್ ಮಾಡುವುದಿಲ್ಲ, ಕೃಷ್ಣನಿಗೆ ಸೇವೆ ಮಾಡ್ತಾನೆ, ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ, ಎಲ್ಲ ಆಂಗಲ್ ಇಂದ ತಂದೆ ತಾಯಿಯನ್ನು ಸುಮ್ಮನೆ ಬಿಡುವುದಿಲ್ಲ ಅವ. ಎಲ್ಲ ಆಂಗಲಿಂದ ಹೇಗೆ ಅಂದ್ರೆ ಅವರಿಗೆ ಹೇಗೆ ಸೇವೆ ಬರ್ತದೆ ಅಂತ ನಿಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ನಮ್ಮ ಶರಣಾಗತಿ 100% ಇರ್ಬೇಕು, ಆಗ ಭಗವಂತ ಎಲ್ಲವನ್ನು ನೋಡಿಕೊಳ್ತಾನೆ. ಎಸ್ ರಶ್ಮಿ ಹರೀಶ್ ಬಾಬು ಅವರೇ, ತಿಳಿತಾ? ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಇನ್ನೊಂದು ಕ್ವಶನ್ ಇದೆ ಪ್ರಭುಜಿ. ಈಗ ಕೃಷ್ಣ ಪ್ರಜ್ಞೆಯಲ್ಲಿರೋರಿಗೆ ಅದು ಸಾವು ಬರುತ್ತೆ ಅಂತ ಹೇಳಿದ್ರಲ್ಲ ಪ್ರಭುಜಿ, ಆ ಪ್ರಜ್ಞೆಯಲ್ಲಿ ಇರ್ಬೇಕು ನಾವು ಆ ಟೈಮಲ್ಲಿ ಅಂತ ಹೇಳಿದ್ರಲ್ಲ ಪ್ರಭುಜಿ. ಈಗ ನಾವು ನಮ್ಗೆ ಗೊತ್ತಿಲ್ಲ ಅಲ್ವಾ ಪ್ರಭುಜಿ, ಸಾವು ಅನ್ನೋದು ಯಾವ ತರ ಬರುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ಪ್ರಭುಜಿ. ಈಗ ಸಪೋಸ್ ಆಕ್ಸಿಡೆಂಟ್ ಆಗ್ಬೋದು, ಒಂದೇ ಸರಿ ಹೊರಟೋಗ್ತೀವಿ, ಆದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಿ, ಆದ್ರೂ ಒಂದೇ ಸರಿ ಹೊರಟೋಗ್ಬೋದು. ಆ ಪ್ರಜ್ಞೆ ನಮ್ಗಿರೋದಿಲ್ಲ. ಸಪೋಸ್ ಹಾರ್ಟ್ ಅಟ್ಯಾಕ್ ಆ ತರ ಆಗ್ಬೋದು, ಆಗನು ನಮ್ಗೆ ಆ ಕಾನ್ಶಿಯಸ್ ಅಲ್ಲಿ ಇದ್ರೂನು ನಮ್ಗೆ ಆಗ ಕೃಷ್ಣ ಅನ್ನೋದು ನೆನಪು ಬರೋದಿಲ್ಲ. ಹಾಗೆ ಏನ್ ಮಾಡ್ಬೇಕು ಪ್ರಭುಜಿ ಆಗಿದ್ರೆ? ನೋಡಿ, ಆಗ ನಾವು ಏನ್ ಮಾಡುದಲ್ಲ, ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಹೇಗಂದ್ರೆ ಭಗವಂತ ಹೇಳುವಂತದ್ದು ಅಪಿಚೇಸು ದುರಾಚಾರ ಭಜತೆ ಮಾಂ ಅನನ್ಯವ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತ. ಅಂದ್ರೆ ಈ ಶ್ಲೋಕದಲ್ಲಿ ಎಂತ ಹೇಳುದು ಅಂದ್ರೆ, ಈಗವ ಹಿಂದೆ ಎಂತ ಆಗಿದ್ರು ಕೂಡ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವನನ್ನು ಸಾಧು ಅಂತ ಭಾವಿಸ್ಬೇಕಂತ. ಅದೇ ರೀತಿ ಭಗವಂತ ಎಂತ ಮಾಡ್ತಾನೆ ಅಂದ್ರೆ, ಈಗ ನೀವು ಹೇಳಿದ ಹಾಗೆ ನಾವೀಗ ಹೋಗ್ತಾ ಇದ್ದೇವೆ, ಸಡನ್ ನಮ್ದು ಆಕ್ಸಿಡೆಂಟ್ ಆಯ್ತು, ನಮ್ಗೆ ಇಂಟೆನ್ಸ್ ಮೆಟೀರಿಯಲ್ ಡಿಸೈರ್ ಉಂಟು, ಆದ್ರೆ ನಾವು ಕೃಷ್ಣ ಪ್ರಜ್ಞೆ ಬಂದಿದ್ದೇವೆ,
ಇದಕ್ಕೆ ಲಾಸ್ ಇಲ್ಲ. ಭಗವಂತ ಎಂತ ಮಾಡ್ತಾನೆ, ನಮ್ಮ ಮೆಟೀರಿಯಲ್ ಡಿಸೈರ್ ಅನ್ನು ಈಡೇರಿಸಲಿಕ್ಕೆ ಭಗವಂತ ನಮ್ಮನ್ನು ಸ್ವರ್ಗ ಲೋಕಕ್ಕೆ ಕಳಿಸ್ತಾನೆ, ಇಲ್ಲದ ಉನ್ನತ ಲೋಕಕ್ಕೆ ಕಳಿಸ್ತಾನೆ. ಮಹಾಲೋಕ, ಜನಲೋಕ, ತಪಲೋಕ, ಬ್ರಹ್ಮಲೋಕ. ಅಲ್ಲಿ ನಾವು ನಮ್ಮ ಯಾವ್ದು ಮೆಟೀರಿಯಲ್ ಡಿಸೈರ್, ಯಾಕಂದ್ರೆ ನಾವು ಸಾಯುವಾಗ ನಮಗೆ ಕೃಷ್ಣ ಬಗ್ಗೆ ಬಂದಿದ್ದೇವೆ, ಆದ್ರೆ ಮೆಟೀರಿಯಲ್ ಡಿಸೈರ್ ಕೂಡ ಉಂಟು. ಹಾಗೆಂತ ಅಲ್ಲಿ ನಮಗೆ ಅವಕಾಶ ಸಿಗ್ತದೆ. ಭಗವಂತ ಎಂತ ಮಾಡ್ತಾನೆ, ಅಲ್ಲಿ ಫಿನಿಶ್ ಆದ ಕೂಡಲೇ ಮತ್ತೆ ಶುಚಿನಾಮ್ ಶ್ರೀಮತಾಂಗೆ. ಯಾಕೆಂದ್ರೆ ನೀವು ಭಕ್ತಿ ಮಾಡಿದ ಕಾರಣ ಮಾಮೂಲಿ ಜನಕ್ಕೆ ಹಾಗೆ ಅಲ್ಲ, ಅವನಿಗೆ ಆ ರೀತಿ ವಾಪಸ್ ಅವನಿಗೆ ಶುಚಿನಾಮ್ ಶ್ರೀಮತಾಮ್ ಇಲ್ಲ. ಇವನಿಗೆ ಎಂತ ಆಗ್ತದೆ ಅಂದ್ರೆ ಭಕ್ತನಿಗೆ ಭಕ್ತಿ ಮಾಡಿದ ಕಾರಣ ಅವನ ಮೆಟೀರಿಯಲ್ ಡಿಸೈರ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಬಿಡ್ತಾನೆ. ಮತ್ತೆ ಅದು ಆದ ಕೂಡಲೇ ಮತ್ತೆ ಅವನಿಗೆ ಶುಚಿನಾಮ್ ಶ್ರೀಮತಂ. ಶುಚಿನಾಮ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತಮ ಅಂದ್ರೆ ವೈಶ್ಯ ಫ್ಯಾಮಿಲಿ, ಹಣ ಇದ್ದ ಫ್ಯಾಮಿಲಿ, ವೈಶ್ಯ ಬ್ರಾಹ್ಮಣ. ಆಗ ಇಂಥ ಅವಕಾಶ ಕೊಡ್ತಾನೆ, ಅಲ್ಲಿ ಅವನಿಗೆ ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾನೆ. ಆಗ ಕೃಷ್ಣ ಬಗ್ಗೆ ಲಾಸ್ ಇಲ್ಲ. ಆದ್ರೆ ಯಾಕೆ ನಾವು ವಾಪಸ್ ಸ್ವರ್ಗಲೋಕ ಹೋಗ್ಬೇಕು, ಮಾರಲೋಕ ಹೋಗ್ಬೇಕು? ಯಾಕೆ ನಾವು ಈ ಮೆಟೀರಿಯಲ್ ಡಿಸೈರ್ ಇಡ್ಬೇಕು? ಈಗ ನಮ್ಗೆ ಗೊತ್ತಾಗಿದೆ ಮೆಟೀರಿಯಲ್ ಡಿಸೈರ್ ಅಂದ್ರೆ ಒಳ್ಳೇದಲ್ಲ, ಯಾಕೆ ನಾವು ಇಡ್ಬೇಕು? ಇದು ನಾವು ಅದೇಳು ಅಂತ ನಾವಂದ್ರೆ ನಾವು ಥಿಂಕ್ ಮಾಡ್ತಾ ಇರ್ಬೇಕು, ನಮ್ಮ ಥಿಂಕಿಂಗ್ ಮೇಲೆ ಡಿಪೆಂಡ್. ಎಸ್, ಎಂತ ಮಾಡ್ತಾ ಇದ್ದೇವೆ ಅದು ಒಳ್ಳೇದಲ್ಲ, ಯಾಕೆ ನಾವು ಮಾಡ್ಬೇಕು? ಈ ರೀತಿ ನಮ್ಗೆ ವಿಚಾರ ಬರ್ಬೇಕು. ಎಸ್, ತಿಳಿತಾ ರಶ್ಮಿ ಹರೀಶ್ ಬಾಬು ಅವರೇ? ಹಾಗಿದ್ರೆ ನಮ್ಗೆ ವ್ಯಾಮೋಹ ಅನ್ನೋದ್ರಿಂದ ಮಕ್ಕಳ ಮೇಲಿನ ವ್ಯಾಮೋಹದಿಂದ ಕಾಕ್ರೋಚ್ ಆಗ್ತಾರೆ ಅಂತ ಹೇಳಿದ್ರಲ್ವಾ ಪ್ರಭುಜಿ? ಹಾಗಿದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಾವ್ ಇದನ್ನೆಲ್ಲ ಮಾಡೋದ್ರಿಂದ ಹಾಗಿದ್ರೆ ನಮ್ಗದು ಕೃಷ್ಣ ನೋಡಿ ಹೇಗೆ ಅಂದ್ರೆ ಫಾರ್ವರ್ಡ್ ಆಗುತ್ತೆ ಪ್ರಭುಜಿ. ಅಲ್ಲ, ಹೇಗೆ ಅಂದ್ರೆ ಒಂದ್ ನಿಮಿಷ, ಹೇಗೆ ಅಂದ್ರೆ ಗಾಡ್ ಸೆಂಟರ್ಡ್ ಆಗ್ಬೇಕು. ಈಶೋಪನಿಷ ಶ್ಲೋಕ ಹೇಳುವಂತ ಈಶಾವಾಶ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ದತ್ತೇನ ಮುಂಜಿತ ಮಾಗೃಹ ಸ್ವೀತನ ಅಂದ್ರೆ ಗಾಡ್ ಸೆಂಟರ್ಡ್. ಹೇಗಂದ್ರೆ ಇದಕ್ಕೆ ಉದಾಹರಣೆ ವಿದುರನಿಗೆ ವಿದುರ ದಾಸಿಪುತ್ರ ಅಂದ್ರೆ ದಾಸಿಗೆ ಏನು ವ್ಯಾಲ್ಯೂ ಇಲ್ಲ. ಅವಳಿಗೆ ದಾಸಿಗೆ ಮಗ ಆದ್ರೆ ಅವನಿಗೆ ರಾಜ್ಯ ಸಿಗುವುದಿಲ್ಲ. ಆದ್ರೆ ಧೃತರಾಷ್ಟ್ರ ದಾಸಿಪುತ್ರ ಅಲ್ಲ. ಹಾಗೆ ಧೃತರಾಷ್ಟ್ರ ತುಂಬಾ ಚಂದ ರೀತಿಯಲ್ಲಿ ವಿದುರನ್ನು ನೋಡಿದಾನೆ, ಅಂದ್ರೆ ಸಣ್ಣದಿರುವಾಗ. ಅದು ವಿದುರನಿಗೆ ಗೊತ್ತುಂಟು. ದಾಸಿಪುತ್ರನಿಗೆ ಜಾಸ್ತಿ ನಾವು ರೈಟ್ಸ್ ಕೊಡುವುದಿಲ್ಲ. ಹಾಗಾಗಿ ವಿದುರನಿಗೆ ಧೃತರಾಷ್ಟ್ರ ಮೇಲೆ ಅಫೆಕ್ಷನ್ ಇತ್ತು. ಆದ್ರೆ ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಅಟ್ಯಾಚ್ಮೆಂಟ್ ಇತ್ತು. ಎಂತಾಯ್ತು? ಅವನ 100 ಮಕ್ಕಳು ಕೂಡ ಸತ್ತು ಹೋದ್ರು. ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ, ಅಟ್ಯಾಚ್ಮೆಂಟ್ ಕೃಷ್ಣನಲ್ಲಿ ಇಡ್ಬೇಕು. ಹಾಗಾಗಿ ಗಾಡ್ ಸೆಂಟರ್ ಅಂದ್ರೆ ಕೃಷ್ಣ ಸೆಂಟರ್ಲಿ ಇಟ್ಟು ನಾವು ಅಟ್ಯಾಚ್ ಕೃಷ್ಣನಲ್ಲಿ ಆಗ್ಬೇಕು, ಅಫೆಕ್ಷನ್ ತೋರಿಸ್ಬೇಕು. ವಿದುರ ಹೇಗೆ ಧೃತರಾಷ್ಟ್ರನನ್ನು ಅಫೆಕ್ಷನ್ ಇಂದ ಅವನು ಎಲಿವೇಟ್ ಮಾಡಿದ, ಲಾಸ್ಟಿಗೆ ಆದ್ರೂ ಎಲಿವೇಟ್ ಮಾಡಿದ. ಹಾಗಾಗಿ ಅಫೆಕ್ಷನ್ ಒಳ್ಳೇದು, ಅಟ್ಯಾಚ್ಮೆಂಟ್ ಕೃಷ್ಣನಲ್ಲಿ ಇಡ್ಬೇಕು. ತಿಳಿದ ರಶ್ಮಿ ಹರೀಶ್ ಬಾಬು ಅವರೇ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಾಸ್ತ್ರ ಹೇಳುವಂಥದ್ದು ಅಫೆಕ್ಷನ್ ಇಡ್ಲಿಕ್ಕೆ, ಅಟ್ಯಾಚ್ಮೆಂಟ್ ಅಲ್ಲ. ಅಟ್ಯಾಚ್ಮೆಂಟ್ ಕೃಷ್ಣಲ್ಲೇ, ಟೋಟಲ್ ಕೃಷ್ಣಲ್ಲಿ ಅಟ್ಯಾಚ್ ಆಗಿ. ಯಾಕಂದ್ರೆ ನಮ್ಗೆ ಗೊತ್ತಿರ್ಬೇಕು ಇದೆಲ್ಲ ಟೆಂಪರರಿ. ಹೇಗೆಂದ್ರೆ ಮೊನ್ನೆ ಒಂದು 5-6 ತಿಂಗಳ ಮುಂಚೆ ಒಬ್ಬರಲ್ಲಿ ಪರಿಚಯದವರಿಗೆ ಅವರಿಗೆ ಕ್ಯಾನ್ಸರ್ ಬಂತು. ಸಣ್ಣ ಪ್ರಾಯ, 45 ವರ್ಷ. ಸಡನ್, ಗೊತ್ತೇ ಆಗ್ಲಿಲ್ಲ. ಕೆಲವೊಮ್ಮೆಲ್ಲ ಗೊತ್ತಾಗಿಲ್ಲ ಬರ್ತಾರೆ, ಸಡನ್. ಅದು ಕೂಡ 4 ಸ್ಟೇಜ್ ಕ್ಯಾನ್ಸರ್. 5 ದಿವಸ ಇದ್ರು, ಸತ್ತೋದು. ಹಾಗೆ ಇಂಥದ್ದೆಲ್ಲ ಬರ್ಬೋದು ನಮ್ಗೆ ಅಂತಂದ್ರೆ, ಸಡನ್ ಆಕ್ಸಿಡೆಂಟ್ ಆಗುವಂಥದ್ದು, ಸಡನ್ ಇಂಥದ್ದು ಬರುವಂಥದ್ದು. ಏನು ಅಂದ್ರೆ ನಮಗೆ ಬಾಡಿಯಲ್ಲಿ ನಾವು ಎಣಿಸುವಂಥದ್ದು ಎಂತಂದ್ರೆ ನಾನು ಸರಿ ಇದ್ದೇನೆ. ಇಲ್ಲ ಸರ್, ನಮ್ಗೆ ಎಂತ ಹೇಳುವಂಥದ್ದು, ಡಾಕ್ಟರ್ ಆಗಿದ್ರು ಕೆಲವೊಮ್ಮೆ ಡಾಕ್ಟರ್ನವ್ರು ಹೇಳುವಂಥದ್ದು, ಅವರು ಫಸ್ಟ್ ಸ್ಟೇಜ್ ಇರುವಾಗ ಬರ್ತಿದ್ರೆ ನಾನು ಇದನ್ನು ಮಾಡಿ ಅದಕ್ಕೆ ಮೆಡಿಸಿನ್ ಕೊಡ್ತಾ ಇದ್ದೆ. ಕೆಲವೊಮ್ಮೆ ಫಸ್ಟ್ ಸ್ಟೇಜ್ ಹೋಗುವಾಗ ಕೂಡ ಆಗುದಿಲ್ಲ. ಆಗ ಹೇಳ್ತಾರೆ ಒಂದು ತಿಂಗಳು ಮುಂಚೆ ಬರ್ತಿದ್ರೆ ನಾನು ಅವನಿಗೆ ಮೆಡಿಸಿನ್ ಕೊಡ್ತೇನೆ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಯಾವುದಿಲ್ಲ, ಮೆಡಿಸಿನ್ ಅಲ್ಲಿ ಯಾವುದಿಲ್ಲ, ಎಲ್ಲ ಭಗವಂತನ ಕೈಯಲ್ಲಿ ಇರುವಂತ. ಹಾಗಾಗಿ ಇದು ನಾವು ತಿಳಿದಿರ್ಬೇಕು, ಇದು ಟೆಂಪರರಿ. ಇದು ಮೆಟೀರಿಯಲ್ ಬಾಡಿ ಅನ್ನೋದು ಟೆಂಪರರಿ. ಎನಿ ಮೂಮೆಂಟ್ ಹೋಗ್ಬೋದು, ಕೊಲ್ಯಾಪ್ಸ್ ಆಗ್ಬೋದು. ಎಸ್, ರೇಖಾ ಬಂಗ್ಯಾರ ಹರೇ ಕೃಷ್ಣ ಹೇಳಿ. ಎಸ್, ರೇಖಾ ಬಂಗ್ಯಾರ? ಇಲ್ಲ ಪ್ರಭುಜಿ, ಬೈ ಮಿಸ್ಟೇಕ್ ಆಗಿರ್ಬೇಕು ಅದು ಐಪ್ಯಾಡ್ ಅಲ್ಲಿ ಕೈ. ಎಂತ ಐಪ್ಯಾಡ್ ಕೈ ತಾಗಿರ್ಬೇಕು, ಅದು ಬೈ ಮಿಸ್ಟೇಕ್. ಇಸ್ ಹಾಗಾಗಿ ನಾವು ಮುಕ್ತಾಯ ಮಾಡುವ ವಾಂಛಾ ಕಲ್ಪತರು ವಿಷಯ ಕೃಪಾ ಸಿಂಧು ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವ